ಬಗಂಬಿಲ ಹಿಂದೂ ನಗರದ ಹಿಂದೂ ಯುವ ಸೇನೆ ಶ್ರೀ ಮಹಾದೇವಿ ಶಾಖೆದ ವತಿರ್ದು ಗುಣಕರ ಶೆಟ್ರಿನ ಸ್ಮರಣಾರ್ಥವಾದ ಲಯನ್ಸ್ ಕ್ಲಬ್ ಕದ್ರಿ ಕುಡ್ಲದ ಸಹಕಾರಡ್ ದೇಳಕಟ್ಟೆ ಏನಪೋಯ ವೈದ್ಯಕೀಯ ಆಸ್ಪತ್ರೆದ ಒಟ್ಟು ಸೇರಿಗೆಡ್ ಮಾಮಲ್ಲ ರಕ್ತದಾನ ಶಿಬಿರ, ಉಚಿತ ಕಣ್ಣದ ತಪಾಸಣಾ ಶಿಬಿರ ಬೊಕ್ಕ ಉಚಿತ ಕನ್ನಡಕ ವಿತರಣೆ ಕಾರ್ಯಕ್ರಮ ಬಗಂಬಿಲ ಫ್ರೆಂಡ್ ಸರ್ಕಲ್ ಮೈದಾನಡ್ ಐತಾರ ನಡೆತಂಡು. ಮಸ್ತ್ ಅವಶ್ಯಕತೆ ಅಂಚದು ಇಂಥ ಈ ಕಾರ್ಯಕ್ರಮ ಪ್ರಾರ್ಥನೆ ಮೂಲಕವಾದ ನಮಗೆ ಇಂಥ ಕಾರ್ಯಕ್ರಮ ಚಾಲನೆಗೊಳ್ಳಲಿದೆ. ಸ್ಕಂದನ, ಶಾನ್ವಿತ, ತನಿಷ್ಕ, ಧ್ರುವಿ, ಅಶಿತಾ ಈ ಜೋಕುಲು ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನೆ ಮೂಲಕ ಚಾಲನೆ ಕೊಡಲಿದೆ. ಧನ್ಯವಾದಗಳು ಜೋಕ್ಲೆಗೆ ಬಂದ್ರೆ ನಮ್ಮ ತುಳುನಾಡು ಒಂಜಿ ಕ್ರಮ ಉಂಟು. ಬತ್ತಿ ಬಿನ್ನಾಗ ಒಂಜಿ ಚೊಮ್ಮು ನೀರು ಕುಲ್ಲೆರೆ ಮನೆಗಳೊಳಗೆ ಅಂಜನೆ ಬತ್ತಿ ಬಿನ್ನರಿಗೆ ನಮ್ಮ ಸ್ವಾಗತ ಮಾಡ್ಪಡಿನ ಆದ್ಯ ಕರ್ತವ್ಯ. ಬಂದ್ರೆ ನಮ್ಮೊಟ್ಟಿಗೆ ಇಳಿದ ಈ ಕಾರ್ಯಕ್ರಮ ನೀರು ಶ್ರೀಯುತ ಭಾಸ್ಕರ್ ಚಂದ್ರ ಶೆಟ್ಟಿ ಹಿಂದೂ ಯುವ ಸೇನೆ ಕೇಂದ್ರ ಮಂಡಳಿ ಗೌರವ ಅಧ್ಯಕ್ಷರಾದಲ್ಲಿ ಮೇರೆಗೆ ಇಳಿದ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತ. ಮಾತೆಲ್ಲ ಅವರ ಜೋರಾದ ಚಪ್ಪಾಳೆ ತಟ್ಟದು ನಮ್ಮ ಭಾಸ್ಕರ್ಗೆ ಸ್ವಾಗತ ಕೊಡು. ಮೇರೆಗೆ ಶ್ರೀಯುತ ಅಶೋಕ್ ಬಗಂಬಿಲ ಶಾಲು ಪಾಡ್ದೊಂದಿ ಸ್ವಾಗತ ಮಾಡ್ಕೊಡೋದು ಕೇಳಿದ್ರು. ಮಾತೆಲ್ಲ ಜೋರಾದ ಚಪ್ಪಾಳೆ ಕೊರಡು ದಯವಂತದ್ದು ಬತ್ತ ಬೆನ್ನಿರಿಗೆ. ನಮ್ಮ ಇನ್ನಿತ ಕಾರ್ಯಕ್ರಮದಲ್ಲಿ ಶ್ರೀಯುತ ಯಶೋಧರ್ ಚೌಟ ಹಿಂದೂ ಯುವ ಸೇನೆ ಕೇಂದ್ರ ಮಂಡಳಿ ಅಧ್ಯಕ್ಷರು ಮೇರೆಗ್ಲ ಇನ್ನಿತ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಮೇರೆಗೆ ರಾಜೇಶ್ ಬಗಂಬಿಲ ಶಾಲಪಾರ್ದು ಸ್ವಾಗತ ಕೊಡೋದು ಕೇಳೋದಿಲ್ಲ. ಅಂಜನೆ ನಮ್ಮೊಟ್ಟಿಗೆ ಶ್ರೀಯುತ ಪ್ರವೀಣ್ ಸುವರ್ಣ ಬಗಂಬಿಲ ಉದ್ಯಮಿ ವಿಘ್ನೇಶ್ವರ ಟ್ರಾನ್ಸ್ಪೋರ್ಟ್ ಮಂಗಳೂರು ಮೇರೆಗಳ ಇಂಥ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತ ಕೊರಂದು ಮೇರೆಗೆ ಮಿತ್ರೇಶ್ ಬಗಂಬಿಲ ಮೇರೆ ಶಾಲು ಪಾಡ್ದು ಇಂಥ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡೋದು ಕೇಳೋದಿಲ್ಲ. ನಮ್ಮ ಇನ್ನಿತ ಕಾರ್ಯಕ್ರಮದಲ್ಲಿ ಶ್ರೀಯುತ ಕೀರ್ತನ್ ಬಗಂಬಿಲ ಉದ್ಯಮಿ ಮೇರೆಗಳ ಇನ್ನಿತ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತ. ಮೇರೆಗೆ ನಿತೇಶ್ ಬಗಂಬಿಲ ಮೇರೆ ಶಾಲು ಪಾಡ್ದು ಸ್ವಾಗತ ಕೊಡೋದು ಕೇಳೋದಿಲ್ಲ. ನಮ್ಮ ಇನ್ನಿತ ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಅನುಷ್ ಬ್ಲಡ್ ಬ್ಯಾಂಕ್ ಸಿಬ್ಬಂದಿ ಏನಪೋಯ ಮೇರೆಗಳ ಇನ್ನಿತ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತ. ಮೇರೆಗೆ ನಿಖಿಲ್ ಬಗಂಬಿಲ ದಯಮಂದು ಶಾಲ್ ಪಾಡ್ದು ಇಂಥ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡೋದು ಕೇಳೋದಿಲ್ಲ. ಅನುಷ್ ಬ್ಲಡ್ ಬ್ಯಾಂಕ್ ಸಿಬ್ಬಂದಿ ಏನಪೋಯ
ಬತ್ತಿ ಬಿನ್ನರಿಗೆ ಮಾತಿರಲ ಕೈತಾಟಿ ಕೊಡ್ತು ಸ್ವಾಗತ ಕೊರಡು. ಇನ್ನು ಈ ಕಾರ್ಯಕ್ರಮದಲ್ಲಿ ಸಂಜೀವ ಗೌಡ ಅಧ್ಯಕ್ಷರೇ ಲಯನ್ಸ್ ಕ್ಲಬ್ ಮಂಗಳೂರು ಮೇರೆಗಳ ಇಂಥ ಈ ಕಾರ್ಯಕ್ರಮ ಹಾರ್ದಿಕವಾದ ಸ್ವಾಗತ. ಮೇರೆಗೆ ಪುನೀತ್ ಬಗಂಬಿಲ ಮೇರೆ ಶಾಲ್ ಪಾಡ್ದು ಸ್ವಾಗತ ಕೊಡೋದು ಕೇಳೋದಿಲ್ಲ. ನಮ್ಮ ಇನ್ನಿತ ಈ ಕಾರ್ಯಕ್ರಮದ ಶ್ರೀಯುತ ಪ್ರವೀಣ್ ಐ ಬಗಂಬಿಲರು ಕೋಟೆಕಾರ್ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಾದುಲ್ಲೇರು ಮೇರೆಗೆ ಇಂಥ ಈ ಕಾರ್ಯಕ್ರಮ ಹಾರ್ದಿಕವಾದ ಸ್ವಾಗತ. ಮೇರೆಗೆ ಕಿರಣ್ ಬಗಂಬಿಲ ಮೇರೆ ಶಾಲ್ ಪಾಡ್ದು ಸ್ವಾಗತ ಮಾಡ್ಕೊಡೋದು ಕೇಳೋದಿಲ್ಲ. ನಮ್ಮೊಟ್ಟಿಗೆ ಶ್ರೀಯುತ ರವಿಚಂದ್ರ ಎಕ್ಕೂರು ಜಿಲ್ಲಾ ಕಾರ್ಯದರ್ಶಿ ಹಿಂದೂ ಸೇನೆ ಕೇಂದ್ರ ಮಂಡಳಿ ಮೇರೆಗಳ ಇನ್ನಿತ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತ. ಮೇರೆಗೆ ಶ್ರೀಯುತ ರಾಜು ಬಗಂಬಿಲ ಮೇರೆ ಶಾಲು ಪಾಡ್ದು ಇಂಥ ಕಾರ್ಯಕ್ರಮ ಸ್ವಾಗತ ಕೊಡೋದು ಕೇಳೋದಿಲ್ಲ. ಇನ್ನಿತ ಈ ಕಾರ್ಯಕ್ರಮದ ನವನೀತ್ ಉಳ್ಳಾಲ್ ವೀರಾಂಜನೇಯ ವ್ಯಾಯಾಮ ಶಾಲೆ ನಿಂತ ಸಕ್ರಿಯ ಸದಸ್ಯರಾದಲ್ಲಿ ಶ್ರೀಯುತ ನವನೀತ್ ಉಳ್ಳಾಲ್ ಮೇರೆಗಳ ಇನ್ನಿತ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಸ್ವಾಗತ. ಶ್ರೀಯುತ ಮೇರೆಗೆ ಸಚಿನ್ ಬಗಂಬಿಲ ಮೇರೆ ಸರಿ ನಮ್ಮೊಟ್ಟಿಗೆ ಆಕಾಶ್ ಉಳ್ಳಾಲ್ ಮೇರೆಗಳ ಇಂಥ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾದ ಸ್ವಾಗತ. ಮೇರೆಗೆ ವೇದಿಕೆಗೆ ಬರೋದು ಕೇಳುವುದಿಲ್ಲ ಮಾತಾಡೋರ ಜೋರಾದ ಚಪ್ಪಾಳೆಗೋಡು ಶ್ರೀಯುತ ಆಕಾಶ್ ಉಳ್ಳಾಲ್ ಮೇರೆಗೆ. ನಮ್ಮೊಟ್ಟಿಗೆ ಶ್ರೀಯುತ ರಜಕ್ MSW ಏನಪ್ಪಯ್ಯ ಮೇರೆಗಳ ಇನ್ನಿತ ಈ ಕಾರ್ಯಕ್ರಮಕ್ಕೆ ಆರ್ಥಿಕವಾದ ಸ್ವಾಗತ. ಮೇರೆಗೆ ಪ್ರಕಾಶ್ ಬಗಂಬಿಲ ದಯಮಂತ ಶಾಲ್ ಪಾಡ್ದು ಸ್ವಾಗತ ಕೊಡೋದು ಕೇಳೋದಿಲ್ಲ. ರಜಕ್ MSW ಏನಪ್ಪಯ್ಯ ಮಾತಾಡೋರ ಜೋರಾದ ಚಪ್ಪಾಳೆ ತಟ್ಟೋದ್ರ ಮೇರೆಗೆ. ನಮ್ಮೊಟ್ಟಿಗೆ ಶ್ರೀಯುತ ರವಿಚಂದ್ರ ಕುಂಪಲ ಮಂಗಳೂರು ಗ್ರಾಮ ವಿಕಾಸ ವಿಭಾಗದ ಟಾಲಿ ಸದಸ್ಯರು ಮೇರೆಗೆ ಶರಣ್ ಬಗಂಬಿಲ ಮೇರೆ ಮತ್ತು ಶಾಲ್ ಪಾಡ್ದು ಸ್ವಾಗತ ಕೊಡೋದು ಕೇಳೋದಿಲ್ಲ. ಇದ ಹಿಂದೂ ಸೇನೆ ಮಹದೇವಿ ಶಾಖೆದ ರೂವಾರಿ ಶ್ರೀಯುತ ಉದಯರಾಜ್ ಶೆಟ್ಟಿ ಹಿಂದೂ ಸೇನೆ ಮಹದೇವಿ ಶಾಖೆದ ಗೌರವಾಧ್ಯಕ್ಷರು ಮೇರೆಗಳ ಈ ಕಾರ್ಯಕ್ರಮ ಸ್ವಾಗತ ಕೊರೊಂದು ಮೇರೆಗೆ ಕೌಶಿಕ್ ಬಗಂಬಿಲ ಮೇರೆ ಶಾಲು ಪಾಡ್ದು ಇಂಥ ಕಾರ್ಯಕ್ರಮಕ್ಕೆ ಸ್ವಾಗತ ಕೊರಡು ಶ್ರೀಯುತ ಉದಯರಾಜ್ ಶೆಟ್ಟಿ. ನಮ್ಮನ ಇನ್ನಿದ ಈ ಕಾರ್ಯಕ್ರಮದ ಪ್ರವೀಣ್ ದಾಸ್ ಬಗಂಬಿಲ ಉಳ್ಳೇರು ಅಧ್ಯಕ್ಷರು ಹಿಂದೂ ಯುವ ಸೇನೆ ಮಹದೇವಿ ಶಾಖೆ ಮೇರೆಗೆ ಈ ಕಾರ್ಯಕ್ರಮ ಸ್ವಾಗತ ಕೊರೊಂದು ಮೇರೆಗೆ ಸ್ವಸ್ತಿಕ್ ಬಗಂಬಿಲ ಮೇರೆ ಶಾಲು ಪಾಡ್ದು ಈ ಕಾರ್ಯಕ್ರಮ ಸ್ವಾಗತ ಕೊಡೋದು ಕೇಳೋದಿಲ್ಲ. ಅಂಜನೆ ನಮ್ಮ ಇಂಥ ಈ ಕಾರ್ಯಕ್ರಮಕ್ಕೆ ಮಾಧ್ಯಮ ಮಿತ್ರರು ವಿದ್ಯಾಧರ್ ಶೆಟ್ರು ಬೈದಿರ ಅರೆಗಳ ಆರ್ಥಿಕವಾದ ಸ್ವಾಗತ. ಬೈದಿನ ಪ್ರತಿಯೊಂದು ಸಿಬ್ಬಂದಿಗಳ ನಾಗರಿಕರಿಗಳ ಒಟ್ಟಿಗೂ ಸ್ವಾಗತ ಕೊರೊಂದು ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿ ಗೌರವ ಅಧ್ಯಕ್ಷರು ಭಾಸ್ಕರ್ ಚಂದ್ರ ಶೆಟ್ಟಿ ಕಾರ್ಯಕ್ರಮವನ್ನು ಉದಿಪನ ಮಲ್ತೇರು. ಆರೋಗ್ಯಂ ಧನ ಸಂಪದಃ ಶತ್ರುಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ ದೀಪಜ್ಯೋತಿರ್ನಮೋಸ್ತುತೆ ಶುಭಂ ಕುರು ತ್ವಂ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ. ಶುಭಂ ಕುರು ತ್ವಂ
ನಿರಂತರವಾದ ನೆತ್ತಿರ್ದಾನ ಮಲ್ಪನ ಮೂಲಕ ಹಿಂದೂ ಯುವ ಸೇನೆ ನೆತ್ತಿರ್ದ ವ್ಯವಸ್ಥೆಯನ್ನು ಮಲ್ತೊಂದುಂಡು. ಹಿಂದೂ ಸಂಘಟನೆಲು ಹಿಂದೂ ಸಂಸ್ಕೃತಿಯನ್ನು ಒರಿಪಾವನಂಚಿನ ಕೆಲಸನು ಮಲ್ಪೋಡು. ಹಿಂದೂ ಯುವ ಸೇನೆ ಆಬೇಲೆನು ಮಲ್ತೊಂದುಂಡು ಪಣದ ಭಾಸ್ಕರ್ ಚಂದ್ರ ಶೆಟ್ಟಿ ಹಿಂದೂ ಯುವ ಸೇನೆ ಮಹಾದೇವಿ ಶಾಖೆದ ರಕ್ತದಾನ ಶಿಬಿರಗ ಶುಭ ಹಾರೈಸಿರು. ರಡ್ ಪೊಲಾಬದ ಪಾತಿರೋಡು ಬಣ್ಣದಕ್ಕೆ ಏನೊಂದಿಲ್ಲ ಶ್ರೀಯುತ ಭಾಸ್ಕರ್ ಚಂದ್ರ ಶೆಟ್ಟಿ ಹಿಂದೂ ಸೇನೆ ಕೇಂದ್ರ ಮಂಡಳಿ ನೇತ ಗೌರವಾಧ್ಯಕ್ಷರು ದಯವಂತದ ರಡ್ಡು ಪಾತಿರೋದಕ್ಕೆ ಏನೊಂದಿಲ್ಲ. ಹಿಂದೂ ಯುವ ಸೇನೆ ಮಹಾದೇವಿ ಶಾಖೆಯ ವತಿಯಿಂದ ನಡೆಯುತ್ತಿರುವಂಥ ರಕ್ತದಾನ ಶಿಬಿರ ಮತ್ತು ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಇದರ ಧಾರ್ಮಿಕ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಕೇಂದ್ರೀಯ ಮಂಡಳಿಯ ಅಧ್ಯಕ್ಷರಾದಂಥ ಯಶೋಧರ್ ಚೌಟ್ರೆ, ನಮ್ಮ ಮಂಗಳೂರು ಗಣೇಶೋತ್ಸವ ಬೇರೆ ಬೇರೆ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಂಥ ಪ್ರವೀಣ್ ಮಗಂಬಿಲವರೇ, ಲಯನ್ಸ್ ಕ್ಲಬ್ನ ಅಧ್ಯಕ್ಷರೇ ಹಾಗೂ ಸೇರುವಂಥ ಎಲ್ಲ ಅತಿಥಿ ಗಣ್ಯರೇ, ಸೇರುವಂಥ ರಕ್ತದಾನಿಗಳೇ, ಬಂಧುಗಳೇ, ಹಿಂದೂ ಯುವ ಸೇನೆ ಪ್ರಥಮ ರಕ್ತದಾನ ಶಿಬಿರವನ್ನು 1992 ಜನವರಿ 11ರಂದು KMC ಆಸ್ಪತ್ರೆಯಲ್ಲಿ ಪ್ರಥಮ ರಕ್ತದಾನ ಶಿಬಿರ ಅವತ್ತು ಗುಣಕರ್ ಶೆಟ್ಟಿ ಸ್ಮರಣಾರ್ಥ ನೆರವೇರಿಸಲಾಯಿತು. ನಮ್ಮ ಹಿಂದೂ ಯುವ ಸೇನೆ ಪ್ರಮುಖರಾದಂತಹ ಗುಣಕರ್ ಶೆಟ್ಟಿಯವರನ್ನು 1991 ಜನವರಿ 11ರಂದು ನಾವು ಕಳ್ಕೊಂಡ್ವಿ. ಅವರ ನೆನಪಿಗಾಗಿ 1992 ಜನವರಿ 11ರಂದು ರಕ್ತದಾನ ಶಿಬಿರವನ್ನು ನಾವು ಹಿಂದೂ ಯುವ ಸೇನೆ ವತಿಯಿಂದ ಮಾಡಿದ್ದೀವಿ. ನಮ್ಗೆ ಗೊತ್ತಿದೆ, ಆ ಸಂದರ್ಭದಲ್ಲಿ ರಕ್ತ ಕೊಡಲಿಕ್ಕೆ ಜನ ಹೆದರ್ತಿದ್ರು. ಆದರೂ ಅವತ್ತು 111 ಜನ ರಕ್ತದಾನವನ್ನು ಆ ದಿನ ಮಾಡಿದರು. ಅಲ್ಲಿಂದ ನಿರಂತರವಾಗಿ ಇಲ್ಲಿಯ ತನಕ ಯಾರೇ ರಕ್ತ ಕೇಳಿದರೂ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಅದ್ರ ಜೊತೆಯಲ್ಲಿ ಬೇರೆ ಬೇರೆ ಆಸ್ಪತ್ರೆಗಳಿಗೆ ಕ್ಯಾಂಪಿನ ಮುಖಾಂತರ ರಕ್ತದಾನವನ್ನು ಕೊಡುವಂಥ ವ್ಯವಸ್ಥೆಯನ್ನು ಹಿಂದೂ ಯುವ ಸೇನೆ ಮಾಡ್ಕೊಂಡು ಬರ್ತಾಯಿದೆ. ಕಳೆದ 6-7 ವರ್ಷಗಳಿಂದ 1000ಕ್ಕೂ ಹೆಚ್ಚು ರಕ್ತದಾನವನ್ನು ಹಿಂದೂ ಯುವ ಸೇನೆಯಿಂದ ಮಾಡ್ಕೊಂಡು ಬಂದೀವಿ. ಬೇರೆ ಬೇರೆ ಆಸ್ಪತ್ರೆ, ಇಲ್ಲಿ ಇವತ್ತು ಯನಪೈ ಆಸ್ಪತ್ರೆ ಕೊಡ್ತಾಯಿದ್ದೀವಿ, ಸರಕಾರಿ ವೆನ್ಲಾಕ್ ಆಸ್ಪತ್ರೆ, ರೆಡ್ ಕ್ರಾಸ್ ಸಂಸ್ಥೆ, ನಿಟ್ಟೆ, AJ ಹಾಸ್ಪಿಟಲ್, KMC, ಹೀಗೆ ಬೇರೆ ಬೇರೆ ಆಸ್ಪತ್ರೆಗೆ ರಕ್ತವನ್ನು ಕೊಡುವ ಮುಖಾಂತರ ಅದರೊಟ್ಟಿಗೆ ಜನರಿಗೆ ರಕ್ತದಾನ ವ್ಯವಸ್ಥೆಯನ್ನು ಮಾಡುವ ಮುಖಾಂತರ ಹಿಂದೂ ಯುವ ಸೇನೆ ನಿರಂತರವಾಗಿ ರಕ್ತದಾನ ಶಿಬಿರ ಮತ್ತು ರಕ್ತದಾನವನ್ನು ಮಾಡ್ಕೊಂಡು ಬರ್ತಾಯಿದೆ. ನಮಗೆಲ್ಲರೂ ಗೊತ್ತಿದೆ ಹಿಂದೂ ಯುವ ಸೇನೆ ಏನು ಮಾಡ್ತಾಯಿದೆ ಅಂತೇಳಿ. ಧಾರ್ಮಿಕ ಸಾಮಾಜಿಕ ಚಟುವಟಿಕೆಯನ್ನು ಹಿಂದೂ ಯುವ ಸೇನೆ ಮಾಡ್ಕೊಳ್ತಾ ಇದೆ. ಹಿಂದೂಗಳ ಸಂಘಟನೆ, ಹಿಂದೂ ಸಂಸ್ಕೃತಿ ಉಳಿಸುವಂಥ ಕೆಲಸವನ್ನು ಹಿಂದೂ ಯುವ ಸೇನೆ ನಿರಂತರವಾಗಿ ಮಾಡ್ಕೊಂಡು ಬರ್ತಾಯಿದೆ. ಮಂಗಳೂರಿನ ಕೇಂದ್ರ ಮೈದಾನದಲ್ಲಿ ಗಣೇಶೋತ್ಸವ, ಅದೇ ರೀತಿ ಶಾರದೋತ್ಸವ, ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವ, ಶನೀಶ್ವರ ಪೂಜೆ, ಸತ್ಯನಾರಾಯಣ ಪೂಜೆ, ಹೀಗೆ ಹಲವು ಉತ್ಸವಗಳನ್ನು, ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಹಿಂದೂ ಸಮಾಜವನ್ನು ಸಂಘಟನೆ ಮಾಡುವ ಕೆಲಸ ಹಿಂದೂ ಯುವ ಸೇನೆ ಮಾಡ್ತಾಯಿದೆ. ಅದ್ರ ಜೊತೆಯಲ್ಲಿ ಸೇವಾ ಕಾರ್ಯಕ್ರಮವಾಗಿ ಆ್ಯಂಬುಲೆನ್ಸ್ ಸೇವೆ ಇರ್ಬೋದು, ರಕ್ತದಾನ ಕಾರ್ಯಕ್ರಮ ನಾವು ಮಾಡ್ತಾಯಿದ್ವಿ. ಬಂಧುಗಳೇ, ನಾವು ನಮ್ಮ ಧ್ಯೇಯ ಒಂದೇ, ನಮ್ಮ ಊರಿನ ಅಭಿವೃದ್ಧಿಯೊಂದಿಗೆ ದೇಶ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ ಕಲ್ಪನೆ. ಹಾಗಾಗಿ ನಾವು ಈ ದೇಶ ಪರಮವೈಭವ ಸ್ಥಿತಿಗೆ ಹೋಗಬೇಕು, ಈ ದೇಶ ಜಗದ್ಗುರು ಆಗಬೇಕು ಅಂತ ಕಲ್ಕೊಂಡು ಮಾಡಿ ಕೆಲಸ ಮಾಡ್ತಾಯಿದ್ದೀವಿ. ಅದು ನಮ್ಮೂರಿಂದ ಸ್ಟಾರ್ಟ್ ಆಗಬೇಕು. ಇಲ್ಲಿ ಬಗಂಬಿಲ ಶಾಖೆಯಿಂದ ರಕ್ತದಾನ ಶಿಬಿರ ಇರ್ಬೋದು, ಶನೀಶ್ವರ ಪೂಜೆ ಇರ್ಬೋದು, ಬೇರೆ ಬೇರೆ ಸೇವಾ ಕಾರ್ಯಕ್ರಮಗಳು ಇರ್ಬೋದು, ಅಶಕ್ತರಿಗೆ ಸಹಾಯ ಮಾಡುವಂಥ ವ್ಯವಸ್ಥೆಗಳಿರ್ಬೋದು, ಅದರೊಟ್ಟಿಗೆ ಇವತ್ತು ಕಣ್ಣಿನ ತಪಾಸಣಾ ಶಿಬಿರವನ್ನು ಮಾಡಿದ್ದಾರೆ. ಹೀಗೆ ಸೇವಾ ಚಟುವಟಿಕೆಯನ್ನು ಬಗಂಬಿಲ ಶಾಖೆಯವರು ನಿರಂತರವಾಗಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬಂದ. ಹಾಗಾಗಿ ಹಿಂದೂ ಯುವ ಸೇನೆ ಮಹಾದೇವಿ ಶಾಖೆ ಅವರಿಗೆ ಅಭಿನಂದನೆಯನ್ನು ಕೊಡ್ತಾ, ಮುಂದಿನ ದಿನಗಳಲ್ಲಿ ನಮ್ಮ ಊರಿನ ಅಭಿವೃದ್ಧಿ, ನಮ್ಮ ಊರಿನ ದೇವಸ್ಥಾನಗಳ ಅಭಿವೃದ್ಧಿ, ನಮ್ಮ ಸಂಸ್ಕೃತಿ ಉಳಿಸುವ ಕೆಲಸವನ್ನು ನಾವೆಲ್ಲರೂ ಒಟ್ಟಿಗೆ ಮಾಡ್ಕೊಂಡು ಬರುವ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಭಾರತ್ ಮಾತಾ. ಕಾರ್ಯಕ್ರಮ ನಮ್ಮ ಉಚಿತ ಕಣ್ಣಿನ ತಪಾಸಣೆ ಶಿಬಿರ ಮಂದಿತ್ತ ಐಟ್ ಒಂಜಿ ಕನ್ನಡ ಕಲಾ ಉಚಿತವಾದ ಇಂಕಲು ಕೊರೊಂದುಲ್ಲ ಐತ ಒಂಜಿ ಎಲ್ಲಿಯ ಕಾರ್ಯಕ್ರಮ ದೀತ ಅಂಚಾದ ಉಚಿತ ಕನ್ನಡಕ ಅದೊಂದಿನ ಪೊಂಜು ದಯಮಾತದು ಬತ್ತೆ ಬಿನ್ನಿರು ಮಾತಿರ್ಲ ಒಂಜೇ ಹೊರಟು ಅರೆಗೊಂಜಿ ಆ ಕನ್ನಡಕನ ಒಂಜಿ ಹಸ್ತಾಂತರ ಮಾಡ್ಬೋದಕ್ಕೆ ಏನೋದಿಲ್ಲ.
ಹಿಂದೂ ಯುವ ಸೇನೆ ಮಹಾದೇವ್ ಶಾಖೆ ಹಿಂದೂ ನಗರ ಬಗಂಬಿಲ ಮನ್ಪುರಂಜನೆ ಕಾರ್ಯಕ್ರಮ ಮಾತಿರ್ಲ ಜೋರಾದ ಕೈತಾಟಿ ಕೊಡ್ದು ಬಿರಿ ಸಕಾಯ ಮನ್ಪಡೋದು ಕೇಳಿದ್ರಲ್ಲ ಧನ್ಯವಾದಗಳು ಅಂಜನೆ ಇನಿತ ಈ ಕಾರ್ಯಕ್ರಮ ನಮ್ಮೊಟ್ಟಿಗೆ ಭಿನ್ನ ರಕ್ತದಾನ ವಿಶೇಷವಾಯಿನ ದಾನ ರಕ್ತದಾನಡು ಜಾತಿ ಮತ ಭೇದ ಓವುಲ ಒಪ್ಪುಚಿ ರಕ್ತದಾನ ಮಲ್ತಂಡ ಅವು ಕೊಡೊಂಜಿ ಜೀವನ ಒರಿಪಾಯಲಕ ಮರುಜೀವ ಕೊರ್ಲಕ ಇಂಚಿನ ಎಡ್ಡೆ ಸಾಮಾಜಿಕ ಸೇವಾ ಕಾರ್ಯಕ್ರಮಗಳು ಈ ಸಂಸ್ಥೆಯದು ನಿರಂತರವಾದ ನಡಪಡಪಣದು ಕುಡ್ಲ ಕದ್ರಿ ಹಿಲ್ಸ್ ಲಯನ್ಸ್ ಕ್ಲಬ್ ಅಧ್ಯಕ್ಷರು ಸಂಜೀವ ಗೌಡ ಶುಭ ಹಾರೈಸಿರು. ಎಲ್ಲರಿಗೂ ಶುಭ ಮುಂಜಾನೆಯ ಶುಭ ನಮನಗಳು. ಹಿಂದೂ ಯುವ ಸೇನೆ ಶ್ರೀ ಮಹಾದೇವಿ ಶಾಖೆ ಹಿಂದೂ ನಗರ ಬಗಂಬಿಲ ಇವರು ಗುಣಕರ ಶೆಟ್ಟಿಯವರ ಸ್ಮರಣಾರ್ಥವಾಗಿ ಏನಪ್ಪಯ್ಯ ವೈದ್ಯಕೀಯ ಆಸ್ಪತ್ರೆ ದೇರಳಕಟ್ಟೆ ಮಂಗಳೂರು ಇವರ ಸಹಯೋಗದಲ್ಲಿ ಇವತ್ತಿನ ಈ ಶುಭ ಸಂದರ್ಭದಲ್ಲಿ ಬೃಹತ್ ರಕ್ತದಾನ ಶಿಬಿರ ಹಾಗೂ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಆಯೋಜಿಸಿದ್ದಾರೆ. ಈ ಒಂದು ವೇದಿಕೆಯಲ್ಲಿರುವ ಎಲ್ಲ ಮುಖಂಡರುಗಳೇ, ಮುಂಭಾಗದಲ್ಲಿರುವಂಥ ಎಲ್ಲ ಹಿಂದೂ ಯುವ ಸೇನೆಯ ಸದಸ್ಯರೇ, ಶಿಬಿರಾರ್ಥಿಗಳೇ, ಲಯನ್ಸ್ ಕ್ಲಬ್ಬಿನ ಬಂಧುಗಳೇ, ಹಾಗೆ ವೇಣಪೆಯ ಮೆಡಿಕಲ್ ಕಾಲೇಜಿನ ವೈದ್ಯ ತಂಡದವರೇ, ಈ ಒಂದು ಶಿಬಿರದಲ್ಲಿ ನಮ್ಮ ಲಯನ್ಸ್ ಕ್ಲಬ್ಬನ್ನು ಕೈ ಜೋಡಿಸಲು ಅನುವು ಮಾಡಿಕೊಟ್ಟಂಥ ನಮ್ಮ ಈ ಹಿಂದೂ ನಗರ ಬಜಂಬಿಲದ ಹಿಂದೂ ಯುವ ಸೇನೆಯ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಸದಸ್ಯರಿಗೆ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ದಾನಗಳಲ್ಲಿ ಅನೇಕ ದಾನಗಳಿದ್ದಾವೆ. ಅಂಗಾಂಗ ದಾನ ಇರ್ಬೋದು, ಅನ್ನದಾನ ಇರ್ಬೋದು, ನೇತ್ರದಾನ ಇರ್ಬೋದು, ಹಾಗೆ ರಕ್ತದಾನ ಕೂಡ. ಈ ರಕ್ತದಾನ ಅಂದರೆ ಇದೊಂದು ವಿಶೇಷ ದಾನ. ಯಾಕೆಂತ ಹೇಳಿದ್ರೆ ಇಲ್ಲಿ ರಕ್ತದಲ್ಲಿ ಜಾತಿ ಮತ ಭೇದ ಯಾವುದೇ ಇರೋದಿಲ್ಲ. ಈ ಒಂದು ರಕ್ತದಾನ ಮಾಡಿದರೆ ಇನ್ನೊಂದು ಜೀವಕ್ಕೆ ಒಂದು ಮರುಜೀವ ಕೊಟ್ಟಂತೆ. ಹಾಗಾಗಿ ಇಂತಹ ಅನೇಕ ಕಾರ್ಯಗಳನ್ನು ಇನ್ನೂ ಕೂಡ ಈ ಸಂಸ್ಥೆಯಿಂದ ನಡೆಯಲಿ ಅಂತ ಹಾರೈಸ್ತಾ, ಇನ್ನು ಮುಂದೆಯೂ ಕೂಡ ನಾವು ಇಂತಹ ಕಾರ್ಯಕ್ರಮದಲ್ಲಿ ನಾವು ಅಂದರೆ ಲಯನ್ಸ್ ಕ್ಲಬ್ ಕೂಡ ನಮ್ಮದು ಸೇವಾ ಮನೋಭಾವನೆಯಿಂದಲೇ ನಾವು ಕೆಲಸ ಮಾಡುವವರು. ನಮ್ಮ ಮಂಗಳೂರು ನಗರದಲ್ಲಿ ಸುಮಾರು 26 ಕ್ಲಬ್ಗಳು ಸೇವೆ ಸಲ್ಲಿಸ್ತಾ ಇದ್ದಾವೆ. ನಮ್ಮ ಕ್ಲಬ್ಬಲ್ಲಿ 103 ಸದಸ್ಯರು ಈ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದೇವೆ ನಾವು. ಹಾಗಾಗಿ ಇನ್ನೂ ಕೂಡ ನಾವು ನಿಮ್ಮೊಂದಿಗೆ ಮುಂದಿನ ಕಾರ್ಯಕ್ರಮಗಳಲ್ಲಿ ನಾವು ಸದಾ ಕೈ ಜೋಡಿಸ್ತೇವೆ ಅಂತ ಹೇಳುವ ಒಂದು ಭರವಸೆಯನ್ನು ನೀಡುತ್ತಾ, ಅವಕಾಶ ಮಾಡಿಕೊಟ್ಟಂತೆ ಈ ಯುವ ಸೇನೆಯ ಎಲ್ಲ ಸದಸ್ಯರಿಗೆ ಮತ್ತೊಮ್ಮೆ ವಂದನೆಗಳನ್ನು ಸಲ್ಲಿಸಿ ವಿರಮಿಸ್ತೇನೆ. ಅವಕಾಶಕ್ಕಾಗಿ ವಂದನೆಗಳು. ಹಿಂದೂ ಯುವ ಸೇನೆ ಸಾರ್ಥವರ್ಣದ ಸೊನ್ಪತ್ರಡ್ಡೆದು ಶುರುವಾದ ಆನಿರದ ಇನಿ ಮುಟ್ಟಲ ಸಾಮಾಜಿಕ ಬೊಕ್ಕ ಧಾರ್ಮಿಕ ಸೇವಾ ಚಟುವಟಿಕೆಗಳನ್ನು ನಿರಂತರವಾದ ನಡಪೊಂದು ಬರೊಂದುಂಡು. ಅವಿಟ್ಲ ವಿಶೇಷವಾದ ಹಿಂದೂ ಯುವ ಸೇನೆದ ಹೆಚ್ಚಿನ ಮಾತಾ ಶಾಖೆಲೆಡ್ ಪ್ರತಿ ಐತಾರ ರಕ್ತದಾನ ಶಿಬಿರ ನಿರಂತರವಾದ ನಡತೊಂದುಂಡು. ಹಿಂದೂ ಸಂಘಟನೆಗಳು ಇಂಚಿನ ಪುಣ್ಯದ ಕಾರ್ಯನ ಮಲ್ತಂಡ ಅವು ದೇವರು ಮೆಚ್ಚುನ ಬೇಲೆ ಪಂಡದ ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿದ ಅಧ್ಯಕ್ಷರು ಯಶೋಧರ್ ಚೌಟ ಕಾರ್ಯಕ್ರಮದ ಗುರ್ಕಾರನ್ನು ವಹಿಸಿತು ಪಾತಿರೇರು. ಈ ಕಾರ್ಯಕ್ರಮದ ಒಂಜಿ ಎಂಗ್ಲಿಗೆ ಪ್ರತಿಯೊಂದು ವಿಷಯಗಳ ಬೆನ್ನೆಲು ಬೂಂದೆ ಪನೊಲಿ ಪ್ರತಿಯೊಂಜಿಗಳ ಎಂಗ್ಲಿಗೆ ಸಾಕಾರ ಮಂತೊಂದು ಮಾತ ಜವನಿಗಳು ಒಂಜಿ 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 ಎನರ್ಜಿಯಿಂದ ಪನೊಲಿ ಆರು ಏರಿಂದ ಕೇಂದ್ರ ಶ್ರೀಯುತ ಯಶೋಧರ್ ಚೌಟ ಹಿಂದೂ ಯುವ ಸೇನೆ ಕೇಂದ್ರ ಮಂಡಳಿದ ಅಧ್ಯಕ್ಷರಾದಲ್ಲೇರು ಆರು ಇಂಥ ಈ ಕಾರ್ಯಕ್ರಮದ ಬಗ್ಗೆ ಒಂಜಿ ರಡ್ಡು ಪಾತ್ರ ಕೇಳೋದಲ್ಲ ಶ್ರೀಯುತ ಯಶೋಧರ್ ಚೌಟ. ಕದ್ರಿ ಹಿಲ್ಸ್ನ ಅಧ್ಯಕ್ಷರಾಗಿರ್ಬೋದು, ಸೇರಿರುವಂತಹವರ ಪದಾಧಿಕಾರಿಗಳಾಗಿರ್ಬೋದು, ಅದರ ಒಟ್ಟಿಗೆ ಉದ್ಯಮಿ ಪ್ರವೀಣ್ರವರೇ, ನಮ್ಮ ರಾಜಕೀಯ ನಾಯಕರುಗಳೇ, ಈಗಾಗಲೇ ಮಾತನಾಡಿದಂತಹ ನಮ್ಮ ಆಕಾಶ್ರವರೇ, ಬ್ಲಡ್ ಬ್ಯಾಂಕಿನ ಎಲ್ಲ ಈ ಒಂದು ಆಸ್ಪತ್ರೆಯ ಏನಪ್ಪಯ್ಯ ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರೇ, ಹಾಗೂ ನನ್ನ ಈ ಶಾಖೆಯ ಎಲ್ಲ ಪದಾಧಿಕಾರಿ, ಮಹಾದೇವಿ ಶಾಖೆಯ ಎಲ್ಲ ಪದಾಧಿಕಾರಿಗಳಿಗೆ, ಮಿತ್ರ ನಾನು ಪ್ರಪ್ರಥಮವಾಗಿ ಹಿಂದೂ ಯುವ ಸೇನೆ ಶ್ರೀ ಮಹಾದೇವಿ ಶಾಖೆ ಹಿಂದೂ ನಗರ ಬಗಂಬಿಲ ಇದರ ಎಲ್ಲ ಸದಸ್ಯರನ್ನು, ಕಾರ್ಯಕರ್ತರನ್ನು ಬಹಳ ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ಕಳೆದ ಕೆಲವು ವರ್ಷಗಳಿಂದ ಈ ಒಂದು ಸಣ್ಣ
ನಗರದಲ್ಲಿ ಇದ್ದುಕೊಂಡು ಈ ಊರಿನ ಒಂದಷ್ಟು ಯುವಕರನ್ನು ಸೇರಿಸಿ ಉತ್ತಮ ಕಾರ್ಯಕ್ರಮಗಳನ್ನು ನೀವು ಮಾಡಿಕೊಂಡು ಬರ್ತಾ ಇದ್ದೀರಿ. ಇದರಿಂದ ಈ ಭಾಗದ ಜನರಲ್ಲಿ ಧಾರ್ಮಿಕತೆಯ ಜೊತೆಗೆ ಸಾಮಾಜಿಕ ಸೇವಾ ಚಟುವಟಿಕೆಗಳು ಕೂಡ ಆ ಯುವಕರಲ್ಲಿ ಅವರ ಮನಸ್ಸಿನಲ್ಲಿ ಮೂಡಿ ಬರುವಂಥದ್ದು. ಇದು ಒಂದು ಉತ್ತಮ ಕಾರ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅವರನ್ನು ಇನ್ನೊಮ್ಮೆ ನಾನು ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿಯ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ. ಅದರ ಒಟ್ಟಿಗೆ ಈ ದಿನ ನಿಮ್ಮೊಟ್ಟಿಗೆ ಈ ರಕ್ತದಾನ ಶಿಬಿರದ ಕಾರ್ಯಕ್ರಮದಲ್ಲಿ ಸೇರಿರುವಂಥ ಕದ್ರಿ ಹಿಲ್ಸ್ನ ನಮ್ಮ ಲಯನ್ಸ್ ಕ್ಲಬ್ನ ಎಲ್ಲ ಪದಾಧಿಕಾರಿಗಳೇ ಕಾರ್ಯಕರ್ತರೇ, ನಿಮ್ಮನ್ನು ಕೂಡ ನಾನು ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿಯ ಪರವಾಗಿ ಅಭಿನಂದಿಸ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನೀವು ಲಯನ್ಸ್ ಕ್ಲಬ್ ಎನ್ನುವಂಥದ್ದು ದೇಶ ವಿದೇಶಗಳಲ್ಲಿ ಒಂದು ಸಾಮಾಜಿಕ ಸೇವೆಯನ್ನು ಮಾಡಿ ಭಾಳಷ್ಟು ಹೆಸರು ಮಾಡಿಕೊಂಡಿರುವಂಥ ಸಂಸ್ಥೆ. ಅದರ ಒಟ್ಟಿಗೆ ನಮ್ಮ ಹಿಂದೂ ಯುವ ಸೇನೆ ಸೇರಿಕೊಂಡು ನಮಗೂ ಕೂಡ ಭಾಳಷ್ಟು ಹೆಮ್ಮೆ ಎನಿಸ್ತದೆ ಈ ಒಂದು ಸಂಘಟನೆಯೊಟ್ಟಿಗೆ ಸೇರಿಸಲಿಕ್ಕೆ. ಅದರಿಂದ ನಿಮ್ಮೆಲ್ಲರನ್ನು ಕೂಡ ಈ ಸಂದರ್ಭದಲ್ಲಿ ಭಾಳಷ್ಟು ಪ್ರೀತಿಪೂರ್ವಕವಾಗಿ ಹಿಂದೂ ಯುವ ಸೇನೆಯ ಮುಖಾಂತರ ನಿಮ್ಮನ್ನು ಅಭಿನಂದಿಸ್ತಾ ಇದ್ದೇನೆ. ಇನ್ನು ಭಾಸ್ಕರ್ ಚಂದ್ರ ಶೆಟ್ಟಿ ಅವರು ಹೇಳಿದರು, ಈಗಾಗಲೇ ಹಿಂದೂ ಯುವ ಸೇನೆ ಕೆಲಸ ಕಾರ್ಯಗಳ ಬಗ್ಗೆ ಹೇಳಿದರು. ಸಾಧಾರಣ 36 ವರ್ಷಗಳ ಹಿಂದೆ ಹಿಂದೂ ಯುವ ಸೇನೆ ನಗರದ ಮಂಗಳೂರಿನಲ್ಲಿ ಪ್ರಾರಂಭ ಆಯಿತು 1989ರಲ್ಲಿ. ತದನಂತರ ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಗಳನ್ನು ಸೇರಿ 130ಕ್ಕಿಂತಲೂ ಮಿಕ್ಕಿ ಶಾಖೆಗಳನ್ನು ಹೊಂದಿರುವ ಒಂದು ಬಲಿಷ್ಠ ಸಂಘಟನೆ ಅಂತ ಹೇಳಿಕೆ ನಾನು ಭಾಳಷ್ಟು ಹೆಮ್ಮೆಯನ್ನು ಪಡ್ಕೊಳ್ತಾ ಇದ್ದೇನೆ. ಯಾಕಂತ ಹೇಳಿದರೆ ನಾವು 36 ವರ್ಷ ಆದರೂ ಕೂಡ ಭಾಳಷ್ಟು ಕೆಲಸಗಳು ನಮ್ಮ ಶಾಖೆಗಳಿಂದ ನಡೀತದೆ. ಅಲ್ಲಲ್ಲಿ ಶಾಖೆಗಳಲ್ಲಿ ಪ್ರಪ್ರಥಮವಾಗಿ ನಾವು ನಮ್ಮ ಯುವಕರಿಗೆ ಹೇಳಿಕೊಡುವಂಥದ್ದು ಧಾರ್ಮಿಕ ಕೆಲಸಗಳು. ಯಾವ ವ್ಯಕ್ತಿಯನ್ನು ಧಾರ್ಮಿಕ ಕೆಲಸಗಳಲ್ಲಿ ತೊಡಗಿಸಿಕೊಳ್ತಾನೋ ಆ ವ್ಯಕ್ತಿ ನಮ್ಮ ದೇಶದ ಒಬ್ಬ ಉತ್ತಮ ಪ್ರಜೆ ಆಗ್ತಾನೆ ಎನ್ನುವಂಥ ನಂಬಿಕೆ ನಮ್ಮ ಯುವ ಸೇನೆಯದು. ಅದರಿಂದ ಪ್ರಪ್ರಥಮವಾಗಿ ನಾವು ಆ ಎಲ್ಲ ಯುವಕರ ಮನಸ್ಸಿನಲ್ಲಿ ಧಾರ್ಮಿಕತೆಯನ್ನು ಮೂಡಿಸುವಂಥ ಪ್ರಯತ್ನವನ್ನು, ಅಲ್ಲಲ್ಲಿ ದೇವರ ಕೆಲಸಗಳನ್ನು ಮಾಡುವಂಥದ್ದು, ಈ ಊರಿನಲ್ಲಿ ಒಂದು ಭಜನಾ ಮಂದಿರ ಇರಲಿ, ಇನ್ನು ದೇವಸ್ಥಾನ ಇರಲಿ, ಅದರ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವಂಥದ್ದು, ಅದನ್ನು ಮಾಡಿಕೊಂಡು ಹೋಗುವಂಥ ಕೆಲಸಗಳನ್ನು ಮಾಡಿಕೊಡ್ತಾ ಇದ್ದೇವೆ. ಅದರ ಒಟ್ಟಿಗೆ ನಮ್ಮ ಸಮಾಜದಲ್ಲಿ ಇರುವಂಥ ಸ್ವಾಮೀಜಿಗಳನ್ನು, ಸಂತರನ್ನು, ಧಾರ್ಮಿಕತೆಯ ವಿಚಾರಗಳನ್ನು ತಿಳಿದಿರುವವರನ್ನು ಕರೆದು ನಮ್ಮ ಯುವಕರಿಗೆ ಮಾರ್ಗದರ್ಶನವನ್ನು ಕೊಡುವಂಥ ಕೆಲಸ ಹಿಂದೂ ಯುವ ಸೇನೆಯಿಂದ ನಿರಂತರವಾಗಿ ನಡೀತಾ ಇದೆ. ಅದರ ಒಟ್ಟಿಗೆ ಸಮಾಜದ ಕೆಲಸ ಮಾಡುವಂಥದ್ದನ್ನು ನಾವು ಯುವಕರಿಗೆ ಹೇಳಿಕೊಡುವಂಥದ್ದು. ಸಮಾಜದ ಕೆಲಸ ಅಂತ ಹೇಳಿದರೆ ಅನೇಕ ನಮ್ಮ ಶಾಖೆಗಳಲ್ಲಿ ಅನೇಕ ರೀತಿಯಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇದೆ. ಈ ಶಾಖೆಯಲ್ಲಿ ವರ್ಷಕ್ಕೆ 2 ಕಾರ್ಯಕ್ರಮ ನಡೀತದೆ. ಒಂದು ಧಾರ್ಮಿಕತೆಯ ಕಾರ್ಯಕ್ರಮ, ಇನ್ನೊಂದು ಈ ಸಮಾಜ ಸೇವೆ ಎನ್ನುವಂಥದ್ದು. ಇದರಲ್ಲಿ ನಾವು ರಕ್ತದಾನ ಶಿಬಿರ, ಈಗಾಗಲೇ ಭಾಸ್ಕರ್ ಚಂದ್ರ ಶೆಟ್ಟಿಯವರು ಇದರ ವಿಚಾರವನ್ನು ತಿಳಿಸಿದರು. ಸರಿಸುಮಾರು ಹೆಚ್ಚಿನ ಶಾಖೆಗಳಲ್ಲಿ ನಮ್ಮದು ರಕ್ತದಾನ ಶಿಬಿರ ಪ್ರತಿ ಆದಿತ್ಯವಾರ ನಡೀತಾ ಇರುವಂಥದ್ದು. ಇದು ನಮ್ಮ 1992ರಿಂದ ಪ್ರಾರಂಭ ಆಗಿ ಇಂದಿಗೆ ಕೂಡ ನಡೆಯುತ್ತಿರುವಂಥದ್ದು. ನಾವು ಮಂಗಳೂರಿನಲ್ಲಿ ಗಣೇಶೋತ್ಸವವನ್ನು ಮಂಗಳೂರಿನ ನೆಹರು ಮೈದಾನದಲ್ಲಿ ಮಾಡ್ತೇವೆ. ಅದರಲ್ಲಿ ಒಂದು ಬ್ಲಡ್ ಕ್ಯಾಂಪನ್ನು ನಾವು ನಗರದ ವೆನ್ಲಾಕ್ ಆಸ್ಪತ್ರೆಗೆ ವರ್ಷಂಪ್ರತಿ ಮೀಸಲಿಟ್ಟಿದ್ದೇವೆ. ಅಲ್ಲಿ ಸಾಧಾರಣ ಸುಮಾರು ಒಂದು ದಿನಕ್ಕೆ 500 ಯೂನಿಟ್ನಷ್ಟು ರಕ್ತ ನಮ್ಮ ಮಂಗಳೂರು ಗಣೇಶೋತ್ಸವದಲ್ಲಿ ನಡೀತದೆ. ಅದೇ ಪ್ರಕಾರ ನಗರದ ಎಲ್ಲ ಬ್ಲಡ್ ಬ್ಯಾಂಕ್, ನಮ್ಮಲ್ಲಿ ಯಾವುದೇ ಧರ್ಮವನ್ನು ನೋಡುವುದಿಲ್ಲ, ಇನ್ನೊಂದನ್ನು ನೋಡುವುದಿಲ್ಲ. ಎಲ್ಲ ಇಲ್ಲಿ ನೀವು ಆ್ಯನಪಾಯನ್ನು ಕೊಟ್ಟರೆ, ಇನ್ನೊಂದು ಕಡೆ ನಾವು ಫಾದರ್ ಮುಲ್ಲರಿ ಕೊಡ್ತೇವೆ, ನಿಟ್ಟೆ ಕೊಡ್ತೇವೆ, KMC ಕೊಡ್ತೇವೆ, AJ ಕೊಡ್ತೇವೆ. ನಗರದ ಎಷ್ಟು ಬ್ಲಡ್ ಬ್ಯಾಂಕ್ ಉಂಟು ಅಲ್ಲಿಗೆಲ್ಲ 3 ಸಲ 4 ಸಲ ವರ್ಷಕ್ಕೆ ನಾವು ಇಂಥದೇ ಕಾರ್ಯಕ್ರಮಗಳನ್ನು ಅಲ್ಲಲ್ಲಿ ಮಾಡಿ ಅದಕ್ಕೆ ಕೊಡುವಂಥ ವ್ಯವಸ್ಥೆಯನ್ನು ಹಿಂದೂ ಯುವ ಸೇನೆ ಮಾಡಿಕೊಂಡು ಬರ್ತಾ ಇದೆ. ಇನ್ನು ಯುವಕರು ಇಂಥ ಕೆಲಸಗಳಲ್ಲೇ ತೊಡಗಿಸಿಕೊಳ್ಬೇಕು ಎನ್ನುವಂಥದ್ದು. ಧರ್ಮದ ಕಾರ್ಯಕ್ರಮದ ಜೊತೆಗೆ ಈ ಸಾಮಾಜಿಕ ಸೇವಾ ಚಟುವಟಿಕೆಗಳಲ್ಲಿ ಯುವ ಶಕ್ತಿ ತುಂಬಿದರೆ ಆ ಯುವ ಶಕ್ತಿ ದೇಶದ ಒಂದು ದೊಡ್ಡ ಶಕ್ತಿ ಆಗ್ತದೆ ಎನ್ನುವಂಥದ್ದು. ಅದರ ಒಟ್ಟಿಗೆ ನಾವು ಯುವಕರು ಮಾಡಬೇಕಾದದ್ದು ಇಂಥ ಕೆಲಸಗಳನ್ನೇ. ಅದು ನಮ್ಮ ಸಮಾಜದಲ್ಲಿ ಆರ್ಥಿಕವಾಗಿ ಕಟ್ಟ ಕಡೆಯ ವ್ಯಕ್ತಿ ಇದ್ದಾನೆ, ಆತನನ್ನು ಯಾರು ಎನ್ನುವಂಥದ್ದನ್ನು ನಮ್ಮ ಶಾಖೆಗಳಲ್ಲಿ ಶಾಖೆ ಎಲ್ಲೆಲ್ಲಿ ಇರ್ತದೋ ಅಲ್ಲೆಲ್ಲ ನೀವು ಗುರುತಿಸುವಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಬೇಕು. ಆ ಕಟ್ಟ ಕಡೆಯ ವ್ಯಕ್ತಿಗಳನ್ನು ಮೇಲ್ಪಟ್ಟಣಕ್ಕೆ ಮುಟ್ಟಿಸುವಂಥ ವ್ಯವಸ್ಥೆ ನಮ್ಮ ಸಂಘಟನೆಗಳಿಂದ, ಬೇರೆ ಬೇರೆ ಕ್ಲಬ್ಗಳಿಂದ ಆದರೆ ಯುವ ಶಕ್ತಿ, ಈಗ ನಿಮ್ಮ ಲಯನ್ಸ್ ಕ್ಲಬ್ಬು ಕೂಡ ನಾನು ಅನೇಕ ವಿಚಾರಗಳು, ಯಾಕಂದರೆ ಇದಕ್ಕಿಂತ ಮೊದಲು ಕೂಡ ನಾವು ಲಯನ್ಸ್ ಕ್ಲಬ್ನ ಅನೇಕ ಕಡೆಗಳಲ್ಲಿ ನಾವು ಸೇರಿಕೊಂಡು ಕೆಲಸ ಮಾಡಿದ್ದೇವೆ ಎನ್ನುವಂಥದ್ದು ಕೂಡ ನನಗೆ ನೆನಪಿದೆ. ಒಂದು ಕೆಲವು ಏಡ್ಸ್ನ ವಿಚಾರದಲ್ಲಿ ಇರ್ಬೋದು, ಅವರೊಟ್ಟಿಗೆ ಪ್ರಚಾರದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಲಯನ್ಸ್ ಬೇರೆ ಬೇರೆ ಕ್ಲಬ್ಗಳಲ್ಲಿ ನಾವು ಈ 36 ವರ್ಷಗಳಲ್ಲಿ ಖಂಡಿತ ತೊಡಗಿಸಿಕೊಂಡಿದ್ದೇವೆ. ಅದೇ ರೀತಿ ನಿಮ್ಮ
ಒಂದು ಲೆವೆಲ್ ಹೇಗಂದರೆ ಅದು ಸ್ವಲ್ಪ ಮೇಲ್ಮಟ್ಟಕ್ಕೆ ಹೋಗ್ತದೆ. ಯಾಕಂದರೆ ಅಲ್ಲಿ ಹಣ ಎನ್ನುವಂಥದ್ದು ಇರ್ತದೆ. ನೀವು ಸ್ವಲ್ಪ ಹಣ ಎಲ್ಲ ಹಾಕಿಕೊಂಡು ಮಾಡುವಂಥದ್ದು. ಈ ಲಯನ್ಸ್ ಕ್ಲಬ್ ಅಂತ ಹೇಳಿದರೆ, ಇನ್ನು ಬೇರೆ JCS ಕ್ಲಬ್ ಎಲ್ಲ ಇರುವಂಥದ್ದು. ಆ ರೀತಿಯಲ್ಲಿ ಮಾಡಿಕೊಂಡು ಹೋಗ್ತೀರಿ. ಅಲ್ಲಿ ಖಂಡಿತ ಇಂಥ ಕೆಲಸ ಮಾಡುವಂಥದ್ದು ಕೂಡ ಅದು ಕಣ್ಣಿನ ಶಿಬಿರವನ್ನು ಇವತ್ತು ಮಾಡಿದ. ಅದೇ ರೀತಿ ಲಯನ್ಸ್ ಕ್ಲಬ್ಬಿನ ನಾನು ಅನೇಕ ಕೆಲಸಗಳನ್ನು ನಾನು ನೋಡಿಕೊಂಡು ಬಂದವನು. ಯಾಕಂತ ಹೇಳಿದರೆ ಇಂಥ ಸಂಘ ಸಂಸ್ಥೆಗಳಿಂದ ಇಂಥ ಕೆಲಸಗಳಾದರೆ ಅದು ದೇವರು ಮೆಚ್ಚುವಂಥ ಕೆಲಸ ಕೂಡ ಹೌದು. ಅದರಿಂದ ಈ ಸಂದರ್ಭದಲ್ಲಿ ನಾನು ನಮ್ಮದು ಆ್ಯಂಬುಲೆನ್ಸ್ ಸೇವೆ ಕೂಡ ಇದೆ. ಇದು ನಮ್ಮ ಮಂಗಳೂರಿನಲ್ಲಿ ಕೇವಲ ಒಂದು 500 ರೂಪಾಯಿಗೆ ಆ್ಯಂಬುಲೆನ್ಸನ್ನು ಕೊಡುವಂಥದ್ದು ನಮ್ಮ ಎಲ್ಲ ಶಾಖೆಗಳ ಮುಖಾಂತರ ಅದನ್ನು ಮಾಡಿ. ಈ ಒಂದು ಆ್ಯಂಬುಲೆನ್ಸನ್ನು ನಾವು ಯಾರಿಂದು ಡೊನೇಷನ್ ಆಗಿ ತಗೊಂಡದಲ್ಲ. ನಮ್ಮ ಪ್ರತಿಯೊಂದು ಶಾಖೆಯಿಂದ ಒಂದು 25,000ವನ್ನು ಸಾಧಾರಣ ಒಂದು 5, 6, 7 ವರ್ಷ ಆಯಿತು. ಅಂದರೆ ಅದಕ್ಕಿಂತ ಮೊದಲು ಬೇರೆ ಆ್ಯಂಬುಲೆನ್ಸ್ ಇತ್ತು. ಆ ಆ್ಯಂಬುಲೆನ್ಸನ್ನು ನಗರದಲ್ಲಿ ಎಲ್ಲಿ ಬೇಕಾದರೂ ಪ್ರತಿಯೊಬ್ಬರಿಗೆ ಬೇಕಾದರೂ ಒಂದು 500 ರೂಪಾಯಿಗೆ ಆ ಆ್ಯಂಬುಲೆನ್ಸ್ ಹೋಗ್ತದೆ. ಅದು ಎಷ್ಟು ಹೊತ್ತ ಕಾಲಮಿತಿ ಅದಕ್ಕೆ ಇಲ್ಲ. ಅದು ಎಷ್ಟು ಹೊತ್ತಾದರೂ ನಾವು ಕಾಯುವಂಥ ಒಂದು ಕಡೆ ಬುಕ್ ಮಾಡಿದರೆ ಅದು ಸಾಯಂಕಾಲ ಆದರೂ ಚಿಂತಿಲ್ಲ. ಅಂಥ ಒಂದು ವ್ಯವಸ್ಥೆಯನ್ನು ಕೂಡ ಹಿಂದೂ ಯುವ ಸೇನೆ ಈ ನಮ್ಮ ಸಮಾಜಕ್ಕೆ ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಮಗೆ ಭಾಳಷ್ಟು ಹೆಮ್ಮೆ ಇದೆ. ಇನ್ನು ಮಾತನಾಡುವಂಥದ್ದೆಲ್ಲ ಇಲ್ಲ. ಯಾಕಂತ ಹೇಳಿದರೆ ರಕ್ತದಾನ ಶಿಬಿರವನ್ನು ನೀವು ಮಾಡಿದಿರಿ. ಆಕಾಶ್ ಅವರು ಭಾಳಷ್ಟು ಒಳ್ಳೆಯ ಮಾತುಗಳನ್ನು ಹೇಳಿದೆ. ಯಾಕಂದರೆ ಯುವ ಶಕ್ತಿ ಇಂಥದ್ರಲ್ಲೇ ತೊಡಗಿಸ್ಕೊಳ್ಬೇಕು. ಅವರು ಅನೇಕ ಮಾರ್ಮಿಕವಾಗಿ ಕೆಲವು ವಿಚಾರಗಳನ್ನು ಹೇಳಿದ್ದು ಅದು ನಮಗೆಲ್ಲ ಅರ್ಥ ಆಗಿದೆ. ಅಂದರೆ ಅವರ ಆ ಫೀಲ್ಡಲ್ಲಿ ಹೇಗೆ ಇರಬೇಕು ಎನ್ನುವಂಥದ್ದು ಅವರು ಈ ಒಂದು ಸ್ಪಷ್ಟವಾಗಿ ಸಣ್ಣ ವಿಚಾರದಲ್ಲಿ ಅವರು ತಿಳಿಸಿದರು. ನಾನು ಎಲ್ಲ ಯುವಕರಿಗೆ ಹೇಳೋದು, ಪ್ರಪ್ರಥಮವಾಗಿ ನಿಮ್ಮ ಮನೆಯನ್ನು ನೋಡ್ಕೊಳ್ಬೇಕು. ನಂತರ ದಿನಗಳಲ್ಲಿ ಸಮಾಜದ ಕೆಲಸವನ್ನು ಮಾಡಬೇಕು. ಯಾಕೆಂದರೆ ನನ್ನ ಮನೆ ಮುರಿದ್ರೆ ಅದು ಏನು ಪ್ರಯೋಜನ ಇಲ್ಲ. ನಾವು ಸಮಾಜದ ಎಷ್ಟೋ ಜನರಿಗೆ ಯುವಕರಿಗೆ ಹೇಳೋದು, ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನುವಂಥದ್ದು. ಅಂಥದ್ದು ಆಗಬಾರ್ದು. ಯಾಕಂತ ಹೇಳಿದರೆ ನಮ್ಮ ಯುವಕರು ಎಲ್ಲ ಯುವ ಶಕ್ತಿ ಏನಾಗಬೇಕಂತ ಹೇಳಿದರೆ ನಮ್ಮ ಮನೆಯನ್ನು ಪ್ರಪ್ರಥಮವಾಗಿ ನೋಡ್ಕೊಳ್ಬೇಕು. ನನ್ನ ತಂಗಿ, ನನ್ನ ಅಕ್ಕ, ನನ್ನ ತಾಯಿ ಇವರೆಲ್ಲ ಹೇಗಿದ್ದಾರೆ, ಇವರನ್ನು ಮೇಲ್ಮಟ್ಟಕ್ಕೆ ಕೊಂಡು ಹೋಗೋದು ಹೇಗೆ ಎನ್ನುವಂಥದ್ದನ್ನು ಪ್ರಪ್ರಥಮವಾಗಿ ಆಲೋಚನೆ ಮಾಡಿ ನಂತರ ದಿನಗಳಲ್ಲಿ ಸಂಘಟನೆಗೆ ಬಂದು ಸಂಘಟನೆಯಲ್ಲಿ ಊರಿನ ಒಂದು ವ್ಯವಸ್ಥೆ ಮಾಡಿಕೊಂಡು ಹೋದರೆ ಸಾಕು. ದೇಶದಲ್ಲಿ ಹೋಗಿ ನಾವು ಏನಾದ್ರು ಕೈ ಹಾಕಲಿಕ್ಕಿಲ್ಲ. ಅದಕ್ಕೆ ಬೇಕಾದಷ್ಟು ಅಲ್ಲಲ್ಲಿ ಜನರಿದ್ದಾರೆ, ನಮ್ಮ ಸೈನಿಕರಿದ್ದಾರೆ ಗಡಿಯನ್ನು ಕಾಯಲಿಕ್ಕೆ. ಅಂಥದ್ದು ಅಷ್ಟು ದೊಡ್ಡ ಕೆಲಸ ಮಾಡಬೇಕಂತಿಲ್ಲ. ನಮ್ಮ ಮನೆ ನಂತರದ ದಿನಗಳಲ್ಲಿ ನಮ್ಮ ಊರನ್ನು ನಾನು ಹೇಳಿದೆ ಕಟ್ಟಕಡೆಯ ವ್ಯಕ್ತಿ ಯಾರಿದೆ ಅವರನ್ನು ಮೇಲಕ್ಕೆತ್ತುವಂಥ ಪ್ರಯತ್ನವನ್ನು ನಾವು ಮಾಡಿಕೊಂಡು ಹೋದರೆ ಖಂಡಿತ ನಮ್ಮ ಈ ದೇವರ ಕೆಲಸಕ್ಕೆ ದೇವರು ಕೂಡ ಮೆಚ್ಚುತ್ತಾನೆ ಎನ್ನುವಂಥ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಬಿಜೆಪಿ ಜಿಲ್ಲಾಧ್ಯಕ್ಷರು ಸತೀಶ್ ಕುಂಪಲ ಮಲ್ಲಬಿನಿರಾದ ಪಾಲ್ಪಡೆದಿದ್ದಾರೆ. ಶ್ರೀಯುತ ಸತೀಶ್ ಕುಂಪಲ మీరు ದಯಮಾಡಿ ವೇದಿಕೆ ಬರಡು. ಮೇರೆಗೆ ಉದಯರಾಜ್ ಶೆಟ್ಟಿ, ಹಿಂದೂ ಸೇನೆ ಮಹಾದೇವಿ ಶಾಖೆ ಬಗಂಬಿಲ ನೇತೃತ್ವದ ವರ್ಷಂ ಪ್ರತಿ ನಡಪನಲ್ಲಕನೆ ಈ ಒಂದು ರಕ್ತದಾನ ಶಿಬಿರ ಇನಿ ನಮ್ಮ ಭಾಸ್ಕರನ್ನೇ ವಿಶ್ವಧರ್ ಚೌಟ್ರು ಒಕ್ಕ ಮಾತ ಗಣ್ಯರ್ನ ಪ್ರವೀಣನ್ನೇ ಮಾತೇನಲ್ಲ ಗಣ್ಯರ್ನ ಸಮ್ಮುಖಡು ಉದೀಪನ ಆಗ್ತದೆ. ಉದಯನ ನೇತೃತ್ವದ ಈ ಭಾಗದ ಯುವಸೇನೆದ ಕಾರ್ಯಚಟುವಟಿಕೆಯನ್ನು ಅತ್ಯಂತ ಯಶಸ್ವಿ ಆದ ಮಾತ ಸಾಮಾಜಿಕವಾದ, ಧಾರ್ಮಿಕವಾದ, ಸಾಂಸ್ಕೃತಿಕವಾದ ಬಾರಿ ಪೊರ್ಲುದ ಚಟುವಟಿಕೆ ಮಲ್ಪನ ಮುಖಾಂತರ ಈ ಭಾಗದ ಹಿಂದುತ್ವವಾಗಿ ಶಕ್ತಿ ಬರ್ಪನಂಚಿನ ಕೆಲಸ ನಿರಂತರವಾದ ಮಲ್ತೊಂದುಲ್ಲೇರು. ಹಿಂದೂ ಸಮಾಜದ ಬೇತೆ ರೀತಿಯ ಬರ್ಪನಂಚಿನ ಸವಾಲನ್ನು ಪೂರ ಎಡ್ಡ ರೀತಿಯ ಸ್ವೀಕಾರ ಮಲ್ತದ ಇಕ್ಕ ಗೋಡಾತ್ನ ರೀತಿಯ ಸಮಾಜಮುಖಿಯಾದ ಸ್ಪಂದನೆ ಮಲ್ಪನ ಮುಖಾಂತರ ಸಮಾಜದ ಮಾತನ್ನುಲ ಪ್ರೀತಿ ವಿಶ್ವಾಸ ಗಳಿಸಿನ ಕೆಲಸಲ ಈ ಭಾಗಡೆ ಯುವಸೇನೆದ ಆತ್ಮನೇರೆ ಅತ್ಯಂತ ಸಂತೋಷ ಪಡೆತ. ಇನ್ನು ಯುವಸೇನೆದ ಮುಖಾಂತರ ಬಾರಿ ಮಲ್ಲ ರಕ್ತದಾನ ಶಿಬಿರ ನಡೆಪೈನ ಯಶೋಧರನ್ನೇ ಪೂರ್ಣಗ ಗ್ಯಾಪಲ್ಲ ಖುಷಿ ಆಗ್ತದೆ. ಯಾವನ್ನ ರಕ್ತದಾನ ಪೂರೆಲ್ಲ ಮಲ್ಪುಲ್ನ ಇದ್ದೇವೆ, ಆ ಶಿಬಿರಾಗಿ ಸಪೋರ್ಟ್ ಮಲ್ಪುಲ್ನ ಇದ್ದೇವೆ. ಮಸ್ತ್ ಯುವಸೇನೆದ ಮುಖಾಂತರ ಈ ರೀತಿಯ ರಕ್ತದಾನ ಶಿಬಿರದ ಅಂಚಿನ ಶಿಬಿರಲು ಹೆಚ್ಚು ಆಪುನಿ ಈ ಜಿಲ್ಲೆಡೆ ಯುವಸೇನೆದ ಮುಖಾಂತರ ಆವಂದಪ್ಪನು ಅಂಚ ಅದು ಯುವಸೇನೆದ ಚಟುವಟಿಕೆ ಪ್ರಾರಂಭದ ದಿನಗಳ ಯುವಸೇನೆದ ಒಂದು ಸಂಘಟನೆದ ಮಿತ್ರ ಪ್ರೀತಿ ದಿನ ಅತ್ಯಂತ ಖುಷಿ ಆಪುದು. ಸಾಮಾಜಿಕವಾದ ಸಂಘಟನಾತ್ಮಕವಾದ ಈ ಭಾಗಕ್ಕೆ ಶಕ್ತಿ ಕೊಟ್ಟು ನಂಚಿನ ಈ ಮಹಾದೇವಿ ಶಾಖೆದ ಯುವಸೇನೆದ ಕೆಲಸ ಕಾರ್ಯಗಳು ನಾನಾತಿ ಎಡ್ಡ ರೀತಿಯ ಆವಡಂತ ದೇವರ ಪ್ರಾರ್ಥನೆ ಮತ್ತು ಶುಭಾರೈಸಿದೆ ಎನ್ನ ಪ್ರಾರ್ಥನೆ. ಉದ್ಯಮಿ ಪ್ರವೀಣ್ ಸುವರ್ಣ ಬಗಂಬಿಲ, ಏನಪೋಯ ಬ್ಲಡ್ ಬ್ಯಾಂಕ್ ಮುಖ್ಯಸ್ಥರು ಅನುಷ್, ಶಿಬಿರ ಸಂಯೋಜಕರು ಅಬ್ದುಲ್ ರಜಾಕ್,
ಕೋಟೆಕಾರ್ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರು ಪ್ರವೀಣ್ ಐ ಬಗಂಬಿಲ, ಹಿಂದೂ ಯುವ ಸೇನೆ ಕೇಂದ್ರೀಯ ಮಂಡಳಿ ಜಿಲ್ಲಾ ಕಾರ್ಯದರ್ಶಿ ರವಿಚಂದ್ರ ಎಕ್ಕೂರು, ಕುಡ್ಲ ಗ್ರಾಮ ವಿಕಾಸ ವಿಭಾಗದ ಹಾಲಿ ಸದಸ್ಯರು ರವಿಚಂದ್ರ ಕುಂಪಲ, ರಾಷ್ಟ್ರೀಯ ಕಬಡ್ಡಿ ಕ್ರೀಡಾಪಟು ಆಕಾಶ್ ಶೆಟ್ಟಿ ಉಳ್ಳಾಲ್, ಉದ್ಯಮಿಲು ಕೀರ್ತನ್ ತುಡರ್ ಬಗಂಬಿಲ, ದಿತಿರಾಜ್ ಶೆಟ್ಟಿ ಶಕ್ತಿನಗರ, ಹಿಂದೂ ಯುವ ಸೇನೆ ಮಹಾದೇವಿ ಶಾಖದ ಗೌರವ ಅಧ್ಯಕ್ಷರು ಉದಯರಾಜ್ ಶೆಟ್ಟಿ ಬಗಂಬಿಲ, ಅಧ್ಯಕ್ಷರು ಪ್ರವೀಣ್ ದಾಸ್ ಬಗಂಬಿಲ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಬಂದ್ರೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಪ್ರವೀಣ್ ಐ ಬಗಂಬಿಲ ಕೋಟೆಕಾರ್ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಾದಲ್ಲಿ ಮಿರಂಜಿ ರಡ್ಡು ಫಲದ ಪಾತ್ರ ಕೇಂದ್ರ. ಇನಿ ಒಂಜಿ ಬಾರಿ ಪೊರ್ಲುದ ಕಾರ್ಯಕ್ರಮ ನಮ್ಮ ಸೇರಿದ ಈ ಬಾಗಡ್ ಯಾನು ತೂಯಿನ ಮಟ್ಟದ ಪಂಡ ಯಾನು ಈ ಭಾಗ ಬತ್ತದೊಂಜಿ 40 ವರ್ಷ ಅಂಡ್ ಕರಿನ ಒಂಜಿ ಸುಮಾರು ವರ್ಷದಿಂಚಿ ದುಂಬು ಈ ಬಾಗಡ್ ಜವನೇರ್ ಪೂರ ಖಾಲಿ ಒಂಜಿ ಕ್ರಿಕೆಟ್ ಗೊಬ್ಬನ ಮುಖಾಂತರ ಆ ಕ್ರಿಕೆಟ್ ದಂದೆಟ್ಟು ಸೀಮಿತವಾದ ಮಾತ್ರ ಇತ್ತೇನೆ ಅಂಡ ಇನಿ ಅವು ಆ ರೀತಿದ ಹಂತಗೆ ಬತ್ತ ಎತ್ತದಿನ ಪಂಡ ಸಾಮಾಜಿಕ ಕಳಕಳಿನ ಹೊಂದು ನಂಚಿನ ಒಂಜಿ ವ್ಯವಸ್ಥೆಗೆ ಬತ್ತ ಎತ್ತದಿನ ಪಂಡ ಐಕ್ ಪ್ರಮುಖ ರೂವಾರಿ ಅದು ನಮ್ಮ ವೇದಿಕೆ ಉಳ್ಳೇರು ಉದಯರಾಜ್ ಶೆಟ್ಟಿ ಬೇರೆ ನಮ್ಮ ಈ ಜವನೇರೇನು ಮಾತ ಒಟ್ಟು ಮಲ್ತದ್ದು ಯುವಸೇನೆ ಪಂಪನಂಚಿನ ಒಂಜಿ ಸಂಘಟನೆಯನ್ನು ಕಟ್ಟಿದು ಐತ ಮುಖಾಂತರ ಸಮಾಜಮುಖಿಲ ಕೆಲಸ ಕಾರ್ಯ ಮಲ್ಪನಂಚಿನ ಮನೋಭಾವನ ಜವನೇರನ ಮಿತ್ತು ತುಂಬ ನಂಚಿನ ಆ ಒಂಜಿ ಪ್ರಮುಖ ರೂವಾರಿ ಉದಯ ಶೆಟ್ಟಿಗೆ ಈ ಸಂದರ್ಭಡ್ ನಾವು ಮಾತೆಲ್ಲ ಜೋರಾದ ಕೈ ಚಪ್ಪಾಳದ ಮೂಲಕ ಒಂಜಿ ಅಭಿನಂದನೆ ಕೊರಡು. ಇನಿ ಈ ಭಾಗಡ್ ನಿರಂತರವಾದ ಸೇವಾ ಚಟುವಟಿಕೆ ಕಾರ್ಯ ನಡಪುಂದಾಂಡ ಐಕ್ ಪ್ರಮುಖರು ಯಾರೇ ಅಂಚಾದ ಭಾರಿ ಪೊರ್ಲುದ ಕಾರ್ಯಕ್ರಮ ರಕ್ತದಾನ ಶಿಬಿರ ಈ ಭಾಗಡ್ ನಿರಂತರವಾದ ಪ್ರತಿ ವರ್ಷಲ ನಡಪುಂಡು ಏನಪ್ಪಯ ಸಂಸ್ಥೆಲ್ಲ ಅಂದಕ್ಕೆ ಕೈ ಜೋಡಿಸೋದು ಈ ಒಂಜಿ ಕಾರ್ಯಕ್ರಮ ಭಾರಿ ಪೊರ್ಲುಡು ನಡಪುಂಡು. ಐತ ಒಟ್ಟಿಗೆ ಈ ಬಾರಿ ವಿಶೇಷವಾದ ಕನ್ನದ ಶಿಬಿರಲ್ಲ ದೀವಂದೇರಿ ನಮ್ಮ ಕಣ್ಣದ ಸಮಸ್ಯೆಲು ಮಸ್ತ್ ಉಪ್ಪುಂಡು ಆ ಸಮಸ್ಯೆಲ ಪರಿಹಾರ ಐತ ಒಟ್ಟಿಗೆ ಉಚಿತವಾದ ಕನ್ನಡಕ ಕೊರ್ಪು ನಂಚಿನ ಕೆಲಸ ಕಾರ್ಯ ಎಲ್ಲ ಮಲ್ತೇರಿ ಬಾರಿ ಪೊರ್ಲುದ ಒಂಜಿ ವ್ಯವಸ್ಥೆ ಬಾರಿ ಅಚ್ಚುಕಟ್ಟಾಯ ನಂಚಿನ ಒಂಜಿ ಕಾರ್ಯಕ್ರಮನ ಮುಲ್ಪ ಆಯೋಜನೆ ಮಲ್ತಿದ್ದೇರಿ. ಯುವ ಸೇನೆದ ಮಾತಾ ಪದಾಧಿಕಾರಿಗಳಿಗೆಲ್ಲ ಏನೊಂಜಿ ಹೃತ್ಪೂರ್ವಕವಾದ ನಂಚಿನ ಅಭಿನಂದನೆ ಸಲ್ಲಿಸ ಒಂದುಲ್ಲೆ. ಅವೇ ರೀತಿ ಈ ಮೈದಾನ ಬಾರಿ ಮಲ್ಲ ರೀತಿಯ ಮೈದಾನ ಇತ್ತು ನಮಕ್ ಮುಲ್ಪ ಇತ್ತೆ ಕ್ರಮೇಣಾಗ ಆ ಮೈದಾನ ಎಲ್ಲಿ ಒಂದು ಬೈದನು ಇನಿ ಸೋಮೇಶ್ವರ ಪುರಸಭೆತ ನಮ್ಮ ಸಾರ್ವಜನಿಕರಿಗೆ ಪ್ರಮುಖವಾದ ನೆಂಚಿನ ಅಂಶ ನೇಪಂಡ ನೀರು ಪ್ರತಿಯೊರಿಯಗ್ಲ ಬೋರ್ಡು ಅಂಚಾದ ಆ ನೀರ್ದ ವ್ಯವಸ್ಥೆಗೆ ಈ ಜಾಗದ ಸುಮಾರು 50 ಸೆನ್ಸ್ದಾತ ಜಾಗಡ್ ಆ ಒಂಜಿ ನೀರ್ದ ಮಲ್ಲ ಟ್ಯಾಂಕ್ ಉಂತುದುಂಡು ರೆಡಿ ಆದ ಅವಕ್ಕೆ ಮಾತೆರೆಗಳು ತೋಜುಂಡೆದ್ರು ನನ್ನ ಇತ್ತಿನಂಚಿನ ಈ ಒಂಜಿ ಜಾಗ ನಮ್ಮ ಈ ಭಾಗಡ್ ಮಲ್ಪುನಂಚಿನ ಸೇವಾ ಚಟುವಟಿಕೆ ಅಂಚನೆ ಧಾರ್ಮಿಕ ಕಾರ್ಯಕ್ರಮ ಆದಿಪ್ಪು ಸಾಮಾಜಿಕ ಕಾರ್ಯಕ್ರಮ ಆದಿಪ್ಪು ಪ್ರತಿಯೊಂದು ಜೈಕಲ ನಮಕ್ ಬೋಡಾಪುನಂಚಿನ ಒಂಜಿ ಮೈದಾನದ ಈ ವ್ಯವಸ್ಥೆ ಅಂಚಾದ ಇಂದು ನಮ್ಮ ಒವೇ ಕಾರಣಗಳ ಬೇತೆ ಒವೇ ವ್ಯವಸ್ಥೆಲೇನು ಈ ಒಂಜಿ ಜಾಗಡ್ ಮಲ್ಪೆರ ಬಲ್ಲಿ ನಮ್ಮ ಪುರಸಭೆಲ ಐತ ಬಗ್ಗೆ ಗಮನ ಹರಿಸೋಡು ನಮ್ಮ ಈ ಸಾರ್ವಜನಿಕ ಕಾರ್ಯಚಟುವಟಿಕೆಗೆ ಈ ಜಾಗನು ನಮಕ್ ಬುಡ್ದು ಕೊರಡು ಪನ್ಪುನಂಚಿನ ಒಂಜಿ ವಿಷಯ ಎಲ್ಲ ಯಾನು ಈ ಒಂಜಿ ಸಂದರ್ಭಡ್ ಪ್ರಸ್ತಾವನೆ ಮಲ್ತಂದುಲ್ಲೆ ದಯಪಂಡ ಈ ಭಾಗಡ್ ಒಂಜಿ ಕಾರ್ಯಕ್ರಮ ಮಲ್ಪೊಡ್ನಾಡ ಒಂಜಿ ಮೈದಾನದ ವ್ಯವಸ್ಥೆ ಒಂದು ಎಪ್ಪುನು ಬೇತೆ ಓಲ್ಲ ಇಜ್ಜಿ ಐತ ಒಟ್ಟಿಗೆ ಈ ಮೈದಾನಡ್ ಬೇತೆ ಒವ್ವೆ ವ್ಯವಸ್ಥೆ ಎಲ್ಲ ಮಲ್ಪೆರ ಬಲ್ಲಿ ಪನ್ಪುನಂಚಿನ ಒಂಜಿ ಸಾರ್ವಜನಿಕರನ್ನ ಆಶಯ ಎಲ್ಲ ಉಂಡು ಅಂಚಾದ ಐಕ್ ಒವ್ವೆ ರೀತಿದ ವ್ಯವಸ್ಥೆಲು ಈ ಮೈದಾನಗ್ ಬರಿಯರ ಬಲ್ಲಿ ಈ ಜಾಗನು ಧಾರ್ಮಿಕ ಸೇವಾ ಚಟುವಟಿಕೆ ಮಲ್ಪೆರೆಗಿಂದೆ ಪುರಸಭೆಲ ಈ ಒಂಜಿ ಜಾಗನು ದೀವೋಡು ಪನ್ಪುನಂಚಿನ ಒಂಜಿ ವಿಷಯನ ಈ ಒಂಜಿ ಪ್ರಸ್ತಾಪ ಮಲ್ತೊಂದು ಈ ಕಾರ್ಯಕ್ರಮಕ್ಕೆ ಹಿಂಗೆ ಭಾಗವಹಿಸರೆ ಅವಕಾಶ ಮಲ್ತುಕೊಂಡು ನನಗೆ ಮಾತ್ರೆಗಳ ಒಂದಿಸ ಒಂದು ಎನ್ನ ಪಾತೆರಗರಡ್ಡು ಮುಕ್ತಿಗೆ ಹೊಂದಿಲ್ಲ. ಶ್ವೇತ ಪ್ರವೀಣ್ ಐ ಬಗಂಬಿಲ ಮೇರ್ನ ಚಟುವಟಿಕೆ ನಮ್ಮ ನಿತ್ಯ ನಿರಂತರ ತೊಂದಿಲ್ಲ ಇದೊಟ್ಟಿಗೂ ಹಿಂದೂ ಯುವ ಸೇನೆ ಮಹಾದೇವಿ ಶಾಖೆ ಬಗಂಬಿಲ ಮುಕ್ಳು ಮನ್ಪುಣಂಚಿನ ಕಾರ್ಯಕ್ರಮಗಳ ಯಾನು ಉಲ್ಲೆ ಪನ್ಪುಣಂಜಿ ಪಾತೆನ ಕೊರೊಂದು ರಡ್ಡು ಪೊಲಬದ ಪಾತೆರನಂಚಿನ ಪ್ರವೀಣ್ ಐ ಬಗಂಬಿಲ ಮೇರೆಗೆ ಹಾರ್ದಿಕವಾದ ಧನ್ಯವಾದಗಳು. ಬಂದ್ರೆ ನಮ್ಮೊಟ್ಟಿಗೆ ಶ್ರೀಯುತ ಆಕಾಶ್ ಉಳ್ಳಾಲ್ ಮೇರಂಜಿ ರಡ್ಡು ಪಾತ್ರ ಕೇಳ್ತಾರೆ ಒಂಜಿ ಈ ಏರಿಯಾಗ ಕುಂಪಲಾಗ
ಯಾನು ಬರ್ರೆ ಸುರುಮಂತ ಒಂದು 5 ವರ್ಷ ಆಂಡಿ ಈ ಹಿಂದೂ ಯುವ ಸೇನೆ ಮಹಾದೇವಿ ಶಾಖೆದ ಲೆಕ್ಕಡು ಇತ್ತೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಪೂರ ಅವನು ನೆರೆ ದುಂಬೆ ಅಂಕಲಿ RSS ದಂಡರ್ಡ್ ಮಾತಗಡೆಟ್ಲ ಬ್ಲಡ್ ಡೊನೇಷನ್ ಕ್ಯಾಂಪ್ಗೆ ಪೋಂದಿತ್ತ ಏತ ಜನಕ್ಕೆ ಬ್ಲಡ್ ಪೂರ ಕೊಡ್ತಾ ಕಾಲೇಜ್ ಇರ್ಲ ಪೋಪ ಅಲ್ಪಲ ಬ್ಲಡ್ ಬ್ಯಾಂಕ್ ಉಂಡು ಅಂಚನೆ ಅಲ್ಪ ನಮ್ಮ ಫಾದರ್ ಮುಲ್ಲರ್ಲ ಬ್ಲಡ್ ಬ್ಯಾಂಕ್ ಉಂಡು ಎಂಕಲ್ನ ಲೆಕ್ಕಡ ಅಲ್ಪ ಕುಡ್ಲಾರ್ದು ಚಿಲಿಮಿದಲ್ಪ ಅಂಚ ಐಕ್ಲ ಕಂಟಿನ್ಯೂಸ್ ಕೊರೊಂದುಪ್ಪ ಆಂಡ ಇನ್ನಿತ ಈ ಕಾರ್ಯಕ್ರಮಕ್ಕೆ ಮಸ್ತ್ ಪ್ರೀತಿಡ್ ಬರೋಡಾಪು ದಯ ಬಂಡ ವೇದಿಕೆದ ಮಿತ್ತಿಡು ಹಿಂದುತ್ವನು ಹಿಂದೂ ತತ್ವನು ಪೂರ ಒರಿಪಾಯನಂಚಿನ ಒರಿಪಾಯರ ಕಾರಣಕರ್ತೆ ನಾಯನಂಚಿನ ಮಾತ ಮಲಮಲ್ಲ ವ್ಯಕ್ತಿನಕ್ಲು ಮಿತ್ತು ಕುಲ್ದಾರ್ ಸುರತ್ಕಾದ ನಿಕ್ಲೆಗೆ ನಮಸ್ಕರಿಸೊಂದು ನಿಕ್ಲೆಡ್ದು ಮಾತಿರಲ್ಲ ಎಲ್ಲಿಯೇ ಈ ವೇದಿಕೆ ಅಡಿ ಎಂಕು ಪಾತ್ರೆ ಅರ್ಹತೆ ಉಂಡ ಇಜ್ಜೆ ಗೊತ್ತಿಚ್ಚಿ ಆಂಡ ಮೂಲ ಆವೊಂದುಪ್ಪುನ ಪ್ರೋಗ್ರಾಮ್ಗೂ ಮೂಲ ಆವೊಂದುಪ್ಪುನ ಬ್ಲಡ್ ಡೊನೇಷನ್ಗೆ ಬರೋಡು ಉದಯನೊಟ್ಟಿಗೆ ಎಂಕಲ್ನ ಒಂಚೂರು ಸಹಕಾರ ಮನ್ಪೋಡು ಮನ್ಪುನ ಹೆಂಗೆ ಆಸೆ ಉದಯನ 10 ಸಲ ಕಾಲ್ ಮಂತುಪ್ಪೇರು ತಗೊಂಡು 5 ತರ ಬಣ್ಣ ಗುಡ್ಲಿ ಒಲ ಕಬಡ್ಡಿ ಮ್ಯಾಚ್ ಓದುಪ್ಪೆ ಮೇನೊಟ್ಟಿಗೆ 10 ಜನ ಏರ್ಲ ಬರ್ಪುಜಿನ್ ಶ್ರೀಕಾಂತ್ ಅನ್ನ ಹಿಡ್ದು ಸುಧಾಕರನ್ನ ಗುರ್ತಾಬುಂಡು ಸುಧಾಕರನ್ನ ಹಿಡ್ದು ಉದಯನನ್ನ ಗುರ್ತಾದು ಇತ್ತೆಗೊಂಜಿ 5 ವರ್ಷ ಒಂದು ಬತ್ತನು ಅಂಚಾದು ಇನ್ನಿಕೊಂಜಿ ನಾನೊಂಜಿ 10-20 ಜನ ಲೆತ್ತೊಂಬರ್ಪೆ ನಾನು ಉದಯನ ಬಂದಿತ್ತೆ ಅಂಡ 20 ಜನ ಲೆತ್ತೊಂಬರ್ರೆ ಏತು ಭಂಗ ಒಂದು ಕಾಂಡೆನೆ ಗೊತ್ತಾಯಿನಿ ಲಕ್ಕದಿ ಘಾಟುಕುಲ್ಲ ಒಂದು ಬರ್ಡಾಪುಂಡು ಅಂಚದು ಬ್ಲಡ್ ಡೊನೇಷನ್ ಪನ್ನ ಕೂಡ್ಲೆ ಮಸ್ತ್ ಜನ ಅವ್ಲು ಕೊರ್ಪೆ ಮೂಲ್ ಕೊರತೆ ಬಂದಿದ್ದು ತಪ್ಪಾಯಾರ ತೂಪೇರು ಆಂಡ ಒಂಜಿ ಬ್ಲಡ್ ಡೊನೇಷನ್ ಮನ್ಪುನೇರ್ದಾದು ಏತಿ ಹೆಲ್ಪ್ ಒಂದು ಅಕ್ಲೆ ಕರೆಕ್ಟ್ ಆದವೇನು ಬುಡ್ಪಾದ ಪಂಡ ಈಜಿಂದ ಆ ಬ್ಲಡ್ ಓಡೆ ಪೋಪುಂಡು ಅಲ್ಪಡ್ದು ಏರಿಗೆ ತಿಕ್ಕೊಂಡು ಆ ರೀತಿಡು ಆ ಬ್ಲಡ್ ದುಂಬಗೆ ಪೋಪುಂಡು ಗೊತ್ತಾಂಡ ಮಾತಿರ್ಲ ಬ್ಲಡ್ ಡೊನೇಷನ್ ಕಂಟಿನ್ಯೂಸ್ ಮನ್ಪೇರು ಯಾನು ಹೊರ ಕೊರ್ರೆ ಸುರು ಮಂತಿನ ಹಿಡ್ದು ಬೊಕ್ಕ ಇತ್ತೆ ಒಂಜಿ ಕಮ್ಮಿ ಹಿಡ್ದು ಒಂಜಿ 25 ಸಲ ಯಾನು ಕೊರಿಯ ಹೆಂಗೊಂಜಿ 32 ವರ್ಷ ಅಂಡಿ 32 ವರ್ಷಡೆ 3 ತಿಂಗಳು 4 ತಿಂಗಳು ಸುಳ್ಳು ಬಂಡದಾಂಡ್ಲ ಅಕ್ಲ 5 ತಿಂಗಳು ಬಂಡಲ ಎಂಕಲು 3 ತಿಂಗಳು 2 ತಿಂಗಳು ಆದಿತ್ತಲ್ಲ ಬ್ಲಡ್ ಕೊರೊಂದಿಲ್ಲ ದಯ ಬಂಡ ಬ್ಲಡ್ ಕೊರ್ಪು ನೆಡ್ದು ದಲ ಪ್ರಾಬ್ಲಮ್ ಇಜ್ಜಿ ಈತೊಂಜಿ ಟೈಮ್ ದುಲೆ ಕೊರೋಲಿ ಈತು ಬಾಡಿ ವೇಟ್ ಇತ್ತಿನಕಲು ಈತು ಯೂನಿಟ್ ಕೊರೋಲಿ ಮನ್ಪು ಪೂರ ಯೂಟ್ಯೂಬ್ ಪೂರ ಚೆಕ್ ಮಂತಿದಿ ತೂತ ಅಂಚೆ ಇನಿಕ್ಕೆ ಯಾನಂಜಿ ಉದಯನ ಮಿತ್ತಿ ಪ್ರೀತಿ ಅಂಚೆನೆ ಅಕ್ಕಲು ನಮ್ಮ ಸಮಾಜಗೋಸ್ಕರ ಮಂತೊಂದು ಪುನ ಅಂದು ಅಂಚೆನೆ 100 ಜನ ಗುರ್ತದಕ್ಕಲು ಬೋರ್ಡಿಜ್ಜಿ ಇಂಚಿನ ಉದಯನ ನಕಲು ಅಂಚಿನ ಸುಧಾಕರನ ಅಂಚಿನ ಒಂಜಿ 2-3 ಜನ ವ್ಯಕ್ತಿ ನಕಲು ಎಂಕಲ್ನೊಟ್ಟಿಗೆ ಉಂತುನಾಗ ದಯಪಂಡ ಎಂಕಲ್ನ ಪ್ರತಿಯೊಂಜಿ ವಿಷಯ ಇಡ್ಲಕ್ಕಲು ಉಂತುದೇರು ಎಂಕಲ್ನ ಮಸ್ತ್ ಬಂಗಡು ಪುನಾಲ್ ಎನ್ನೊಟ್ಟಿಗೆ ಇತ್ತೇರು ಇತ್ತೆ ಒಂಚೂರು ಕಬಡ್ಡಿ ಪುದರಾದು ಎನ್ನನೆ ಒಂಜಿ ಸ್ಪೋರ್ಟ್ಸ್ ಸೆಂಟರ್ ಕಟ್ಟೊಂದು ಕೋಚಿಂಗ್ ಸೆಂಟರ್ ಕತ್ತೊಂದು ಯಾನು ಕೋಚಿಂಗ್ ಸೆಂಟರ್ ಉಲ್ಲೆ ಅಂಚಿನ ಲಯನ್ಸ್ ಕ್ಲಬ್ ದಕ್ಲುಲ್ಲೇರು ಮುಲ್ಪ ಎದುರು ಅಕ್ಲೊಟ್ಟಿಗೆ ಅಕ್ಕಲ್ಲ ಸೇರೊಂದಲ್ಲ ನಿರ್ಮಿತ ಭಂಡಾರಿ ಬಂಡಿದೆ ನಿಖಲ ಲಯನ್ಸ್ ಕ್ಲಬ್ ಇತ್ತೆ ಯೋಗದ ಟ್ರೈನರ್ ಅದು ಪೂರ ಬರೊಂದಿಲ್ಲ ಎನ್ನ ಸ್ವಂತ ಅಕ್ಕ ಅಂಚಾದು ಅಲ್ಲ ಬಂಡಲ್ ಇನಿ ಅಲ್ಪಲ್ಲ ಬರ್ಪೇರು ಎಂಕಲ್ನ ಒಂಜಿ ಕ್ಲಬ್ ದಕ್ಲು ಅಡೆ ಬರ್ಪೇರು ಈ ಪೋಪುನಾಂಡ ಅಕ್ಲು ತಿಕ್ಕಿದ್ದು ಪಾತಿರಪ್ಪಲ್ಲ ಬಂಡಿಲ್ ಅಂಚಾದು ಎಂಕೊಂಜಿ ಉತ್ತಮ ಅವಕಾಶನ ಮುಲ್ಪ ಬಾಗಂಪಿಲಾಡು ಕೊಡ್ತಾರೆ ಇನಿ ಬೈದೆ ಇನಿ ಎನ್ನೆಡ್ದು 10 ಜನನೊಂಜಿ 10-20 ಜನ ಲೆತ್ತೊಂದು ಬೈದೆ ಸೊ 5 ತರ ಬಣ್ಣ ಕೂಡ್ಲೆ ಎನ್ನಂಡರು ಪುನಃ ಮಾತ ಜೋಕುಲ ಮ್ಯಾಚ್ ಗೊಬ್ಬರ ಬೋಪೇರು ಅಂಚದಕ್ಲೆ ಬ್ಲಡ್ ಕೊರ್ರೆ ಬಂಗಾಪುನು ಬ್ಲಡ್ ಕೊರ್ದು ಮ್ಯಾಚ್ ಗೊಬ್ಬರ ಬಂಗಾಪುನು ಅಂಚ ವಾರದ ನಡು ಅಂಚೆ ಇಂಚಾಂಡ ಎಂಕ್ಲೆಗೆ ಕೊರ್ರೆ ಈಸಿ ಆಪುನು ನನ್ನ ದುಂಬಗೆ ನೆಡ್ದು ಜಾಸ್ತಿ ಯೂನಿಟ್ ಬ್ಲಡ್ ಕೊರ್ರೆ ಯಾನು ಪ್ರಯತ್ನ ಮನ್ಪು ಎಂದು ಉದಯನಾಡ ಪಂಡಿದಿ ಬೊಕ್ಕ ಈ ಪ್ರೋಗ್ರಾಮ್ದ ಬಗ್ಗೆ ಅಣ್ಣನ ಗುಣಕರ ಶೆಟ್ಟಿ ಅರ್ನ ಬಗ್ಗೆ ಪಂಪುನಾತಿಕೆ ಏನು ಆತಿಜಿ ದಯದ ಹೊಂಡ ಅಕ್ಕಲ ಬಗ್ಗೆ ಪ್ರತಿಯೊಂಜಿ ವಿಷಯ ನಿಕ್ಕಲು ಬುಡ್ಪದು ಪಂಡರ್ ಅಕ್ಕಲಿ ಮಲ್ತಿನ ಸಾಧನೆ ಮೊಲ್ಲ ಎಂಕಲೊಂಜಿ ಅಕ್ಕಲೊಂಜಿ ಆಲದ ಮರ ಅಂಡ ಅಡಿಟ್ ಬೂರ್ದಿನ ಬೀಜ ಅಂಡ್ಲಾಪ ಆತ್ ಕಾರ್ಯ ಅಂಡ್ಲ ಎಂಕ್ಲಿಡ್ದು ಆಪುನ ಹೆಲ್ಪ್ನ ಎಂಕುಲು ಮನ್ಪ ಎಂಕಲೊಂಜಿ ಈ ಕಾಲೇಜ್ ಫೀಲ್ಡ್ ಉಪ್ಪುನಾಗ ಎಂಕಲು ಮಾತಾ ರೀತಿಲ್ಲ ಒಂದೇ ರೀತಿ ಉಪ್ಪೋಡಾಪುನು ಓಲ್ಲ ಒಂಜಿ ಕಡೆಗೆ ಎಂಕ್ಲೆ ಒಂದೊಂದು ಎಂಕ್ಲೆಗೆ ಜೀವನ ಮನ್ಪೇರ ಆಪುಜಿ ಯಾನೊಂಜಿ ಕೋಚ್ ಆಯ್ನ ಹಿಡ್ದು ಬೊಕ್ಕ ಪ್ರತಿಯೊಂದು ವ್ಯಕ್ತಿಗಳು ಎನ್ನೋಡಿ ಹಾಗೆ ಎಂಕ ಕೋಚಿಂಗ್ ಕೊರ್ಲಿ ಅಂತ ಬಂದಾಗ ಪ್ರತಿಯೊಂದು ವ್ಯಕ್ತಿಗಳ ಕೋಚ್ ಕೊರಡಾಪುನು ಅಂಚೆ ಎಂಕ್ಲೆ ಮಾತೆರ್ನೊಟ್ಟಿಗೆ ತೋಜಿನಾಗ ಎಂಕ್ಲು ಬೇತೆ ರೀತಿಡ್ಲ ತೋಜರಾವು ತೂಪುನಕ್ಲೆ ಆನ ಮನಸ್ಸು ಬೈದಿನ ಸಾದಿ ಓವು ಯಾನು ಏಪಗಲ ಮರೆತಿದ್ಜಿ ಅಂಚ ಆ ಸಾದಿರಿ ಎಣ್ಣೆಡ್ದು ಆಪುನ ಹೆಲ್ಪುನು ಏಪಗಲ ಮಲ್ತೊಂದು ಉಪ್ಪೆ ಬಂದಿದೆ ಎನ್ನ ರಡ್ಡು ಪ್ರಾತ್ರ ಮುಗಿಪೆ ಥ್ಯಾಂಕ್ ಯು ಸೋ ಮಚ್ ಶ್ರೀಯುತ ಆಕಾಶ್ ಶೆಟ್ಟಿ ಉಳ್ಳಾಲ್ ಮೇರ್ನ ಪಾತೆರ ತಾಳ್ಮೆದಿತ್ತಲ್ನ ವ್ಯಕ್ತಿನ ಸಾಧನೆ ಮಲ್ಲ ದಾಯನಗೇಂಡ ಮೇರೆ ಮಿಲಾಗ್ರಿಸ್ ಶಾಲೆಡ್ ಕಬಡ್ಡಿ ಕೋಚರಾದ ಅಂಜನೆ ಫ್ರೆಂಡ್ಸ್ ಉಳ್ಳಾಲ್ ಕಬಡ್ಡಿ ಅಕಾಡೆಮಿದ ಸದಸ್ಯರಾದ ಉಳ್ಳೇರು ಬಂದಲೆ ಮಾತೆರ್ಲ ಏತು ಜೋರಾಪುಂಡು ಆತು ಜೋರು ತಾಟಿಪಡು ನಮ್ಮ ಆಕಾಶ್ ಉಳ್ಳಾಲ್ ಶೆಟ್ಟಿ ಮೇರೆಗೆ ಧನ್ಯವಾದಗಳು ಕೊರಡು ಅಂಜನೆ ಇಂಥ ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಅನುಷ್ ಸರಿ ಏನಿದೆ ಈಗ 6 ಕುಲ್ದಿನಡಿಗೆ ಧನ್ಯವಾದ ಕೊರದಲ್ಲಿ ದಿತಿರಾಜ್ ಶೆಟ್ಟಿ ಶಕ್ತಿನಗರ ದಯಮಂತ 6 ವೇದಿಕೆ ಬರೋಡು ದಯಮಂತದ ದಿತಿರಾಜ್ ಶೆಟ್ಟಿ ಶಕ್ತಿನಗರ ಮೇರೆಗೊರ ಮಾತಿರ್ಲ ಜೋರಾದ ಚಪ್ಪಾಳೆ ತಟ್ಟುಡು
मेरे नम संदीप कुंपला बगंबिला मेरे शाल पार्द स्वागत केंद्र दितिराज शेट्टी शक्तिनगर मात्र जोराद चप्पळे कोरडू ನಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳ ನಂಗೆ ಸಹಕಾರ ಆದುಲ್ಲೇರೆ ಶ್ರೀಯುತ ದಿತಿರಾಜ್ ಶೆಟ್ಟಿ ಶಕ್ತಿನಗರ ಬಂದ ಇಂಥ ಕಾರ್ಯಕ್ರಮದ ನಮಕ್ ಏನಪ್ಪಯ ಮೆಡಿಕಲ್ ಕಾಲೇಜ್ ನೆತ ಸರ್ಟಿಫಿಕೇಟ್ ಇತ್ತೆ ಅನಾವರಣ ಎರಡು ವೇದಿಕೆಡು ನಮ್ಮದು ಸರ್ಟಿಫಿಕೇಟಿನ ವೇದಿಕೆಗೆ ಕನ್ನಡ ಬಂದಕ್ಕೆ ಏನೋದಿಲ್ಲ ಮುಕುಲ್ ನಡಪಣಿಂಚಿನ ಇಂಥ ಬೃಹತ್ ರಕ್ತದಾನ ಶಿಬಿರ ಅಂಚನೆ ಕನ್ನದ ತಪಾಸಣೆ ಶಿಬಿರ ಬಂದರೆ ನಡತುಂಡು ಇಂಥ ಈ ಕಾರ್ಯಕ್ರಮಕ್ಕೆ ಬತ್ತಿ ಬಿನ್ನಿನ ಶ್ರೀಯುತ ಭಾಸ್ಕರ್ ಚಂದ್ರ ಶೆಟ್ಟಿ ಹಿಂದೂ ಸೇನೆ ಕೇಂದ್ರ ಮಂಡಳಿ ಗೌರವಾಧ್ಯಕ್ಷರು ಮೇರೆಗೆ ಇಂಥ ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾದ ಧನ್ಯವಾದ ಕೊರೋದಿಲ್ಲ ಬಂದ ಮಾತಿಲ್ಲ ಅವರು ಜೋರಾದ ಚಪ್ಪಾಳೆ ಕೊರಡು ಒಟ್ಟಿಗೂ ಶ್ರೀಯುತ ಯಶೋಧರ್ ಚೌಟ ಹಿಂದೂ ಸೇನೆ ಕೇಂದ್ರ ಮಂಡಳಿ ಅಧ್ಯಕ್ಷರಾದಲ್ಲಿ ಮೇರೆಗಳ ಇಂತಹ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಪ್ರವೀಣ್ ಸುವರ್ಣ ಬಗಮಿಲ ಉದ್ಯಮಿ ವಿಘ್ನೇಶ್ವರ ಟ್ರಾನ್ಸ್ಪೋರ್ಟ್ ಮಂಗಳೂರು ಮೇರೆಗಳ ಹಾರ್ದಿಕವಾದ ಧನ್ಯವಾದಗಳು ಕೆ ಸಂಜೀವ ಗೌಡ ಅಧ್ಯಕ್ಷರೇ ಲಯನ್ಸ್ ಕ್ಲಬ್ ಮಂಗಳೂರು ಮೇರೆಗಳ ಹಾರ್ದಿಕವಾದ ಧನ್ಯವಾದಗಳು ಅನುಷ್ ಬ್ಲಡ್ ಬ್ಯಾಂಕ್ ಸಿಬ್ಬಂದಿ ಏನಪ್ಪಯ್ಯ ಮೇರೆಗಳ ಹಾರ್ದಿಕವಾದ ಧನ್ಯವಾದಗಳು ಶ್ರೀಯುತ ಪ್ರವೀಣ್ ಐ ಬಗಮಿಲ ಕೋಟೆಕಾರ್ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರು ಮೇರೆಗಳ ಹಾರ್ದಿಕವಾದ ಧನ್ಯವಾದಗಳು ಶ್ರೀಯುತ ಕೀರ್ತನ್ ತುಡರ್ ಬಗಮಿಲ ಮೇರೆಗಳ ಈ ಕಾರ್ಯಕ್ರಮಕ್ಕೂ ಧನ್ಯವಾದಗಳು ರವಿಚಂದ್ರ ಎಕ್ಕೂರು ಜಿಲ್ಲಾ ಕಾರ್ಯದರ್ಶಿ ಹಿಂದೂ ಸೇನೆ ಕೇಂದ್ರ ಮಂಡಳಿ ಮೇರೆಗಳ ಈ ಕಾರ್ಯಕ್ರಮಕ್ಕೂ ವೈದ್ಯನಂಚಿನ ಧನ್ಯವಾದಗಳು ಶ್ರೀಯುತ ಆಕಾಶ್ ಶೆಟ್ಟಿ ಉಳ್ಳಾಲ್ ಮೇರೆಗಳ ಇಂಥ ಈ ಕಾರ್ಯಕ್ರಮ ವೈದ್ಯನಂಚಿನ ಮೇರೆಗಳ ಧನ್ಯವಾದಗಳು ಶ್ರೀಯುತ ರವಿಚಂದ್ರ ಕುಂಪಲ ಗ್ರಾಮ ವಿಕಾಸ ಮಂಗಳೂರು ವಿಭಾಗ ಟಾಲಿ ಸದಸ್ಯರು ಮೇರೆಗಳ ಹಾರ್ದಿಕವಾದ ಧನ್ಯವಾದಗಳು ಶ್ರೀಯುತ ರಸಕ್ MSW ಎನಪಯ ಸಿಬ್ಬಂದಿ ಮೇರೆಗಳ ಹಾರ್ದಿಕವಾದ ಧನ್ಯವಾದಗಳು ಅಂಜನೆ ಶ್ರೀಯುತ ದಿತಿರಾಜ್ ಶೆಟ್ಟಿ ಶಕ್ತಿನಗರ ಮೇರೆಗಳ ಇಂಥ ಈ ಕಾರ್ಯಕ್ರಮ ಮೇರೆಗಳ ಹಾರ್ದಿಕವಾದ ಧನ್ಯವಾದಗಳು ಬಂದಲೆ ನಮ್ಮೊಟ್ಟಿಗೆ ಇಂಥ ಈ ಕಾರ್ಯಕ್ರಮದ ರೂವಾರಿ ಶ್ರೀಯುತ ಉದಯರಾಜ್ ಶೆಟ್ಟಿ ಹಿಂದೂ ಸೇನೆ ಮಹಾದೇವಿ ಶಾಖೆ ಗೌರವಾಧ್ಯಕ್ಷರ ಮೇರೆಗಳ ಧನ್ಯವಾದಗಳು ಒಟ್ಟಿಗೂ ಪ್ರವೀಣ್ ದಾಸ್ ಬಗಮಿಲ ಅಧ್ಯಕ್ಷರು ಹಿಂದೂ ಸೇನೆ ಮಹಾದೇವಿ ಶಾಖೆ ಬಗಮಿಲ ಮಾತ್ರೆಗಳ ಧನ್ಯವಾದಗಳು ನಮ್ಮೊಟ್ಟಿಗೆ ಇನ್ನಿತ ಮಾಧ್ಯಮ ಮಿತ್ರರು ಮೇರೆ ವಿದ್ಯಾಧರ್ ಶೆಟ್ರು ದಯಮಂತ್ ವರ ವೇದಿಕೆ ಬರಡು ಮೇರೆಗೆ ಶ್ರೀಯುತ ಉದಯರಾಜ್ ಶೆಟ್ಟಿ ಮೇರೊಂಜಿ ಶಾಲು ಪಾರ್ದು ಇನ್ನಿತ ಈ ಕಾರ್ಯಕ್ರಮಕ್ಕೆ ನೆಂಪುದ ಒಂಜಿ ನೆಂಪುಡು ಕೊಡೋದಕ್ಕೆ ಏನಂದಿಲ್ಲ ಶ್ರೀಯುತ ಉದಯರಾಜ್ ಶೆಟ್ಟಿ ಶ್ರೀಯುತ ವಿದ್ಯಾಧರ್ ಶೆಟ್ರಿಗೆ ಬಂದ್ರೆ ಮಾತಿಲ್ಲ ಅವರ ಜೋರಾದ ವಿದ್ಯಾಧರ್ ಶೆಟ್ರಿಗೆ ಚಪ್ಪಾಳೆ ಕೊರಡು ದಯಬಂಡ ಒಂಜಿ ಕಾರ್ಯಕ್ರಮ ಅವಡಂದಾಂಡ ಒಂಜಿ ಕಾಲಘಟ್ಟಡು ಬಾವಲಿತ್ತನಿಗೆ ಈ ಕಾಲದ ಪೆಲತರಣಿ ಕೊಡೊಂದು ಕುಂಪಾಡಬಾರ್ದು ನೆಪ ಗೊತ್ತಾಪಣಿ ಈ ಕಾಲ ಇಂಚಿ ಪೆಲತರಿ ಉಂಟಿಗೆ ಅಂದು ಅಂಚಾದ ಒಂಜಿ ಊರ್ದ ಕಾರ್ಯಕ್ರಮ ಬಕ್ಕೊಂಜಿ ಊರು ಕೊರಡುಂದಾಂಡ ಶ್ರೀಯುತ ವಿದ್ಯಾಧರ್ ಶೆಟ್ರು ಅವೇತೋ ಕಾರ್ಯಕ್ರಮ ಅಂಚಿನ ವಿದ್ಯಾಧರ್ ಶೆಟ್ರಿಗೆ ಎಂಕಲ ಈ ಕಾರ್ಯಕ್ರಮ ನೆಂಪುದೊಂಜಿ ಮಾನಾದಿಗೆ ಮೇರೆಗಳ ಈ ಕಾರ್ಯಕ್ರಮಕ್ಕೆ ಧನ್ಯವಾದಗಳು ಅಂಜನೆ ಏನು ಪೋಯ್ದ ಸಿಬ್ಬಂದಿ ವರ್ಗಲೇರು ಅಕ್ಲೆಗಳ ಈ ಪೊರ್ತರು ಧನ್ಯವಾದ ಕೊರೊಂದು ಲಯನ್ಸ್ ಕ್ಲಬ್ದ ಪ್ರತಿಯೊಂದು ಸದಸ್ಯರ್ಲ ಕುಡ್ಲದ ಲಯನ್ಸ್ ಕ್ಲಬ್ನ ಪ್ರತಿಯೊಂದು ಸದಸ್ಯರ್ಲ ಬೈದಿರ ಅಕ್ಲೆಗಳ ಈ ಪೊರ್ತರು ಎಂಕ್ಲೆ ಧನ್ಯವಾದ ಕೊರೊಂದಿಲ್ಲ ಪ್ರತ್ಯಕ್ಷವಾದ ಪರೋಕ್ಷವಾದ ಎಂಕ್ಲೆಗೆ ಸಹಕಾರ ಮಂತಿನ ಪ್ರತಿಯೊಂದು ಜನಕ್ಲೆಗಳ ಎಂಕ್ಲೆ ಧನ್ಯವಾದ ಕೊರೊಂದು ಇನ್ನಿತ ಈ ಸಭಾ ಕಾರ್ಯಕ್ರಮದಲ್ಲಿ ಹೆಸರು ಮುಗಿದಿರದ ಚುಕ್ಕು ಇದ್ದೀವಿ ಒಂದಲೇ ಮಾತೆರೆಗಳ ಒಂಜೇ ಊರಡು ಧನ್ಯವಾದ ಕೊರೊಂದು ಮಾತೆರೆಗಳ ಶುಭವಾಡು ಪನ್ನೊಂದು ಅಲ್ಪ ಶಿಬಿರ ನಡತೊಂದೆ ಇಪ್ಪುನು ತಪಾಸಣಾ ನಡತೊಂದೆ ಇಪ್ಪುನು ಐತ ಉಪಯೋಗ ಪಡೆಯೋದಕ್ಕೆ ಇನ್ನೊಂದು ಇಂಥ ಈ ಸಭಾ ಕಾರ್ಯಕ್ರಮ ಮುಗಿದಲ್ಲ ಮಂದಲ್ಲೇ ಮಾತೆರೆಗಳ ಶುಭವಾಡು ಜೈ ತುಳುನಾಡು ವಿಜೆ ಹರಿಪ್ರಸಾದ್ ಬಗಂಬಿಲ ಎತ್ಕೊಂದು ಸವಿಸ್ತಾರಿಕೆ ಮಲ್ತೇರು ಉದಿಪನದ ಸಭೆಯಲ್ಲಿ ಬೊಕ್ಕ ರಕ್ತದಾನ ಶಿಬಿರ ನಡೆತಂದು